of our tradition to invoke the Almighty at the beginning of an important event. Like the great philosopher once said, prayer is not to influence God, but rather to change the nature of the one who prays. ಸಭಾ ಕಾರ್ಯಕ್ರಮದ ಪ್ರಾರಂಭವಾಗಿ ಪ್ರಾರ್ಥನೆ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ನಿಟಿಲ ನೇತ್ರನೆ ಗೌರಿಸುತನೆ, ನಾಗಭೂಷಣ ಪ್ರಿಯನೇ, ತಟಿಲ ತಾಂಗಿಟ ಕೋಮಲಾಂಗನೆ, ಕರ್ಣಕುಂಡಲ ಧಾರನೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಕೂಕ್ಷಿ ಮಹಲಂಬೋದರನೆ, ಇಕ್ಷುಚಾಪನ ಗೆಲಿದನೆ, ಪಕ್ಷಿ ವಾಹನ ಸಿರಿ ಪುರಂದರ, ಪಕ್ಷಿ ವಾಹನ ಸಿರಿ ಪುರಂದರ, ವಿಠಲನ ನಿಜ ದಾಸನೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ. ಹೃದಯದ ಪ್ರಾರ್ಥನೆಗೆ ವಿಶೇಷ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಯ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಲ್ಲಿ ವಿನಂತಿ. ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ವಿದ್ಯಾರತ್ನ ವಿದ್ಯಾಸಂಸ್ಥೆ 1998-99ರಲ್ಲಿ ನಮಗೆಲ್ಲರಿಗೂ ಕೂಡ ತಿಳಿದಂತೆ ದಿವಂಗತ ಬಾಲಕೃಷ್ಣ ಮುದ್ಯಾರವರ ಕಟ್ಟಡದಲ್ಲಿ ನಾನು ಬಾಡಿಗೆಗೆ ಸ್ಥಾಪನೆ ಮಾಡಿದಂತಹ ವಿದ್ಯಾಸಂಸ್ಥೆ. ಅದಕ್ಕೂ ಮೊದಲು ಸ್ವಲ್ಪ ಹಿಂದೆ ಹೋದರೆ 1991-92ರಲ್ಲಿ ರತ್ನ ಟ್ಯೂಟೋರಿಯಲ್ ಕಾಲೇಜನ್ನು ಅಕ್ಸಾ ಉಸ್ಮಾನ್ ನನ್ನ ಜೊತೆ ಇದ್ದಾರೆ, ಆವತ್ತು ಕೂಡ ನನ್ನ ಜೊತೆ ಇದ್ದಾರೆ. ಇಲ್ಲಿಯವರೆಗೆ ನಿರಂತರವಾಗಿ ನನಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಿರೋರು ಉಸ್ಮಾನ್ ಅಕ್ಕ ವೇದಿಕೆಯಲ್ಲಿದ್ದಾರೆ. ಪ್ರಾರಂಭಿಸಿ ಟ್ಯೂಟೋರಿಯಲ್ ಆದ ನಂತರ 98-99ರಲ್ಲಿ ಆವಾಗ ನಮ್ಮ ಬೆನ್ಮ ಪಂಚಾಯತ್ನ ಅಧ್ಯಕ್ಷರಾಗಿದ್ದವರು ಸತ್ತರಕ್ಕ ಯೂಸುಫ್ ಅವರವರು ಮತ್ತು ನಮ್ಮ ದೇರ್ಲಕಟ್ಟೆಯ ಇದ್ದಿನಾಕನವರು, ಹಲವು ಮಂದಿ, ಮಾಗಂದಡಿಯ ರವೀಂದ್ರನಾಥ ಪೂಂಜರವರು, ನಾರಾಯಣ ಶೆಟ್ಟರು, ಚಂದ್ರಾಸಡ್ಡಿ ಅಂತ ಎಲ್ಲ ಈ ಊರಿನ ಗಣ್ಯ ನಾಗರಿಕ ಎಲ್ಲ ಸಹಕಾರದಿಂದ ಈ ವಿದ್ಯಾಸಂಸ್ಥೆ ಯಾವತ್ತೂ ಕೂಡ ನಾವು ಯಾವುದೇ ಒಂದು ಅದು ಸಾರ್ವಜನಿಕವಾಗಿ ಆಗಲಿ ಇಲಾಖೆಯಿಂದಾಗಲಿ ಯಾವುದೇ ದೇಣಿಗೆಯನ್ನು ಪಡೆಯದೇ ನಡೆಸುವಂಥ ನಮ್ಮ ವಿದ್ಯಾಸಂಸ್ಥೆ ಒಟ್ಟಿನಲ್ಲಿ ಆದ್ರೂ ಕೂಡ ಜನಗಳ ಸಹಕಾರ ಖಂಡಿತವಾಗಿಯೂ ಅತಿ ಅಗತ್ಯ. ಭಾಳ ಪ್ರೀತಿಯಿಂದ ನನ್ನೆಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ವಿದ್ಯಾರ್ಥಿಗಳ ಹೆತ್ತವರು ಬಹಳ ಪೂರ್ತಿಯಾಗಿ ಇದ್ದು ಸಹಕಾರವನ್ನು ನೀಡುತ್ತಿರುವಂಥದ್ದು ನಿಜವಾಗಿಯೂ ಬಹಳ ಗೌರವದ ವಿಚಾರ. ಒಟ್ಟಿನಲ್ಲಿ ವಿದ್ಯಾಸಂಸ್ಥೆ ಬಹಳ ಉತ್ತಮವಾಗಿ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಕೇಳುತ್ತಾ ಇವತ್ತು ನಡೆಯುತ್ತಿರುವಂತಹ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ಯುವ ನಾಯಕ, ನನ್ನ ಆತ್ಮೀಯ ಮಿತ್ರ, ಸಾಮಾಜಿಕವಾಗಿ ಬಹಳಷ್ಟು ಕೆಲಸವನ್ನು ಮಾಡುತ್ತಾ ಬೆಲ್ಮ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗಿ ಬೆಲ್ಮ ಗ್ರಾಮದ ಅಭಿವೃದ್ಧಿಗೆ ಪ್ರಯತ್ನವನ್ನು ಮಾಡುತ್ತಿರುವಂಥ ಗೌರವಾನ್ವಿತ ಅಬ್ದುಲ್ ಸತ್ತರ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಸಮಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತ ಕೇಳಿ ಅವರನ್ನು ಆರ್ಥಿಕವಾಗಿ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸೂಡಿ ಸುರೇಶ್ರವರ ಪರಿಚಯ ಸಾಮಾನ್ಯವಾಗಿ ಕೆಲವರಿಗೆ ಇಲ್ಲಿ ಇದೆ. ಯಾಕೆ ಅಂತ ಹೇಳಿದ್ರೆ 1911ರಲ್ಲಿ ನಾವು ರತ್ನೋತ್ಸವವನ್ನು ಪ್ರಾರಂಭಿಸಿದ್ದು. ನಮ್ಮ ಸಮ್ಮೇಳನ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನವನ್ನು ನಾವು ಪ್ರಾರಂಭಿಸಿದ್ದು 2011ರಲ್ಲಿ. 2012ರಲ್ಲಿ ಅಲ್ಲಿಂದ ಇಲ್ಲಿ ನಿರಂತರವಾಗಿ 8 ವರ್ಷಗಳವರೆಗೆ ಈ ಒಂದು ವೇದಿಕೆಯಲ್ಲಿ ಸುರೇಶ್ ನಮ್ಮ ಜೊತೆ ಇದ್ದಾರೆ. ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಸಮ್ಮೇಳನ ನೋಡಬೇಕು, ನಿಮ್ಮ ಜೊತೆ ಇರಬೇಕು ಎಂಬ ಒಂದು ಮನದಾಸೆಯಿಂದ ನನ್ನ ಬಹಳ ಆತ್ಮೀಯರು ಕೂಡ
ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಿಮ್ಮ ಮುಂದೆ ಹಲವಾರು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಸೂಡಿ ಸುರೇಶ್, ಗೌರವಾನ್ವಿತ ಸೂಡಿ ಸುರೇಶ್ ಬೆಂಗಳೂರಿನವರು, ನಮ್ಮ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ, ಗೌರವಾನ್ವಿತ ನಮ್ಮಂತೆ ಒಂದು ಬಹಳ ದೊಡ್ಡ ವಿದ್ಯಾಸಂಸ್ಥೆಯನ್ನು ಕೂಡ ಬೆಂಗಳೂರಿನಲ್ಲಿ ನಡೆಸುತ್ತಿರುವವರು. ಅವರನ್ನು ನಾನು ಬಹಳ ಪ್ರೀತಿಯಿಂದ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ. ಅಕ್ಸಾ ಉಸ್ಮಾನ್ ಆಗ ಹೇಳಿದಂತೆ ನಮ್ಮ ವಿದ್ಯಾಸಂಸ್ಥೆ ಸ್ಥಾಪನೆ ಆಗಿದ್ದಾಗ ಇಂದಿನವರೆಗೆ ನಾವು ಯಾವತ್ತೂ ಕೂಡ ಬಹಳ ಪ್ರೀತಿಯಿಂದ ಅಣ್ಣ ತಮ್ಮಂದಿರಾಗಿ ಇರುವವರು. ಆದ್ದರಿಂದ ಉಸ್ಮಾನ್ ಅಕ್ಸಾ ಬೆಲ್ಮ ಪಂಚಾಯತಿನಲ್ಲಿ ಗೌರವಾನ್ವಿತ ಸದಸ್ಯರು ಕೂಡ, ಎಲ್ಲ ಪಂಚಾಯತಿನ ಸತ್ತರವರು ಅವರು ಪಕ್ಷ ಇನ್ನೊಂದು ಪಕ್ಷ ಆಗಿದ್ದು ಕೂಡ ಯಾವತ್ತೂ ಕೂಡ ನಾನು ಹೇಳಿಕೊಂಡು ಪಕ್ಷ ಎಲ್ಲ ಚುನಾವಣೆಗೆ ಸಂಬಂಧಪಟ್ಟದ್ದು ಅಭಿವೃದ್ಧಿಯ ವಿಚಾರ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಆ ಕೆಲಸವನ್ನು ಮಾಡಬೇಕದ್ದು ಬಹಳ ಅವಶ್ಯಕತೆ ಇದೆ. ಒಟ್ಟಿನಲ್ಲಿ ಅವರೂ ಕೂಡ ಪಂಚಾಯತಿನ ಅಭಿವೃದ್ಧಿಗೆ ಅವರದ್ದೇ ಆದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಉಸ್ಮಾನ್ ಅಕ್ಸರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. Guests and the dignitaries present on the stage. ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನು ಸ್ಮರಣಿಕೆಯನ್ನು ನೀಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಿಪಾಯಿ ಎಂಬುದಾಗಿ ಖ್ಯಾತಿ ಪಡೆದಿರುವಂತ ನಮ್ಮ ವಿದ್ಯಾವಾರ್ಷಿಕ ವರದಿ ಇದೀಗ. The educational institution at Deralkatte, which is established by Ratna Educational Trust, started its career with LKG class in 1998. I feel privileged to lead such an exciting and vibrant school which offers great opportunities for the young people of Deralkatte. It is our goal to make each and every student to succeed. We offer our students the best possible opportunities to become confident, thoughtful young people who are prepared for any future challenges in an exciting and increasingly global world. At Vidyaratna English Medium School, Deralkatte, we are very proud of our caring, inclusive ethos, where we set high standard and expectations for our students to achieve and behave their very best. Every student joins our school community. We want them to feel a sense of happiness and belonging, as this is essential to their future success. Our superb facilities and dedicated staff will enable us to deliver our programs in an environment that is intimate, friendly and attend to every specific educational need. ಶಾಲೆಯಲ್ಲಿ ಆಗುವಂತ ಎಲ್ಲ ಚಟುವಟಿಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಇಂದಿನ ಈ ಅತಿಥಿ ಗಣ್ಯರಿಗೆ ಹಾಗೂ ಸರ್ವರಿಗೆ ನೀಡಿದಂತ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಯೀಂ ಹಮೀದ್ ಇವರಿಗೆ ವಿಶೇಷ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇಂದಿನ ಈ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ ಅಕ್ಸಾ ಉಸ್ಮಾನ್, ಕಂಚಿನ ಕಂಠದ ಶ್ರೀ ಅಕ್ಸಾ ಉಸ್ಮಾನ್ ಸದಸ್ಯರು, ಬೆಲ್ಮ ಗ್ರಾಮ ಪಂಚಾಯತ್, ನಮ್ಮ ಈ ಒಂದು ಸಭಾ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ನನಗೆ ಈ ವಿದ್ಯಾರತ್ನ ಶಾಲೆಯ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಸತತವಾಗಿ ಭಾಗವಹಿಸ್ತಾ ಬಂದಿದ್ದೇನೆ. ಇಷ್ಟರವರೆಗೆ ನಾನು ಈ ಶಾಲೆಯ ಒಂದು ಶಾಲಾಭಿಮಾನಿಯಾಗಿ ಹಾಗೂ ಒಂದು ಅತಿಥಿಯಾಗಿ ಭಾಗವಹಿಸ್ತಾ ಇದ್ದೆ. ಆದರೆ ನನ್ನಲ್ಲಿ ಒಂದು ಕೊರತೆ ಕಾಡ್ತಾ ಇತ್ತು, ಈ ಶಾಲೆಯ ಒಂದು ಭಾಗವಾಗಿ ಭಾಗವಹಿಸಬೇಕು ಅಂತೇಳಿ. ಅದು ಈ ವರ್ಷ ನನ್ನ ಪೂರ್ತಿಯಾಗಿದೆ. ಏಕೆಂದರೆ ನನ್ನ ಮಗ ಕೂಡ ಇವತ್ತು ಈ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಕಲಿತಾ ಇದ್ದಾನೆ. ಆದ್ದರಿಂದ ಅತಿಥಿಯ ಜೊತೆಗೆ ನಾನೊಬ್ಬ ಪೋಷಕನಾಗಿ ಭಾಗವಹಿಸೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾಯಿದೆ. ನಾನು ಏಕೆ ಹೆಮ್ಮೆ ಅಂತ ಹೇಳ್ತಾ ಇದ್ದೇನೆಂದರೆ, ಈಗಾಗಲೇ ಸಹೋದರಿ ನಯೀಂ ಹಮೀದ್ರವರು ತನ್ನ ವರದಿ ವಾಚನದಲ್ಲಿ ಓದಿದಂಥ ವಿಷಯ ನೀವೆಲ್ಲ ಕೇಳಿರ್ಬೋದು. ಇದು ಒಂದು ಕೇವಲ ಶಾಲೆಯಾಗಿ ಉಳಿಯದೆ ಏನು ಒಂದು ನಾವು ರಾಜಕೀಯದಲ್ಲಿ ಒಂದು ಮಾತು ಹೇಳ್ತೇವೆ, ರಾಜಕೀಯದಲ್ಲಿ ಭಾರತದ ಹಿರಿಯ ರಾಜಕಾರಣಿ HD ದೇವೇಗೌಡರು ಅವರ ಮನೆಯನ್ನು ನಾವೊಂದು ರಾಜಕೀಯ ಲ್ಯಾಬ್ ಅಂತ ಹೇಳ್ತೇವೆ. ಅದೇ ರೀತಿ ಇದು ಒಂದು ಶಾಲೆಯಾಗಿ ಉಳಿಯದೆ ಇದು ಒಂದು ಸಂಶೋಧನಾ ಕೇಂದ್ರ. ಇಲ್ಲಿ ಯಾರಲ್ಲಿ ಎಂಥ ಪ್ರತಿಭೆ ಇದೆಯಾ
ಆ ಪ್ರತಿಭೆಯನ್ನು ಹೊರಹೊಮ್ಮಿಸುವಂಥ, ಅವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಅದೇ ದಾರಿಯಲ್ಲಿ ಮುನ್ನುಗ್ಗಿಸುವಂಥ ಒಂದು ಯತ್ನ ಇಲ್ಲಿ ಆಗ್ತದೆ. ಇದಕ್ಕೆ ನಾನು ಈ ವಿದ್ಯಾಸಂಸ್ಥೆಗೆ ಮೊದಲಾಗಿ ವಿದ್ಯಾಸಂಸ್ಥೆ ನಡೆಸಿರುವ ನಿಮಗೆ ಆಭಾರಿಯಾಗಿದ್ದೇನೆ ಎಂದು ತಿಳಿಸಲು ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಆತ್ಮೀಯರೇ, ನಾನು ರವೀಂದ್ರ ಶೆಟ್ಟರು ಸುಮಾರು 1992-93 ನಮ್ಮ ಸಂಬಂಧ. ಈ 92-93ರಿಂದ ಏನು ರವೀಂದ್ರ ಶೆಟ್ಟರು ತನ್ನ ಸ್ವಾಗತ ಭಾಷಣದಲ್ಲಿ ಹೇಳಿದ ಹಾಗೆ ನಮ್ಮ ದಿವಂಗತ ಬಾಲಕೃಷ್ಣ ಮುದ್ಯರವರ ಒಂದು ಕಟ್ಟಡ, ಈಗ ಏನು ನಾವು ಅಲ್ಹಮ್ದುಲಿಲ್ಲಾ ಟ್ರಾವೆಲ್ಸ್ನ ಹತ್ತಿರ ಇರುವಂತಹ ಕಟ್ಟಡ ಮೊದಲು ಬಾಲಕೃಷ್ಣ ಮುದ್ಯರ ಒಡೆತನದಲ್ಲಿತ್ತು. ಅಲ್ಲಿ ಇವರು ರವೀಂದ್ರನಾಥ ಶೆಟ್ಟಿಯವರು, ಈಗಿನ ದೇರ್ಲಕಟ್ಟೆ ಆಗಿರಲಿಲ್ಲ. ಆಗ ದೇರ್ಲಕಟ್ಟೆ ಬಹಳ ಹಿಂದುಳಿದ ಪ್ರದೇಶವಾಗಿತ್ತು. ಇಲ್ಲಿ ದೇರ್ಲಕಟ್ಟೆ ಎಂಬ ಪ್ರದೇಶದಲ್ಲಿ ಯಾವುದಾದರೂ ಒಂದು ವಿದ್ಯಾಸಂಸ್ಥೆ ಬಿಡಿ, ಯಾವುದಾದರೂ ಒಂದು ಸ್ವಂತಕ್ಕೆ ಬೇಕಾಗಿ ಏನಾದರೂ ಮಾಡೋದಿದ್ದರೆ ಬಹಳ ಹಿಂಜರಿತಿದ್ದ ಅಂತ ಆ ಕಾಲದಲ್ಲಿ ಶ್ರೀಯುತ ರವೀಂದ್ರ ಶೆಟ್ಟಿಯವರ ಏನು ನನ್ನಿಂದ ಏನಾದರೂ ಸಮಾಜಕ್ಕೆ ಕೊಡುಗೆ ಆಗಬೇಕು, ಗ್ರಾಮಾಂತರ ಪ್ರದೇಶದ ಮಕ್ಕಳು ಏನು ವಿದ್ಯೆಯಲ್ಲಿ ಮುಂದುವರಿದು ಅವರ ಜೀವನ ಏನು SLC PUC ಫೈಲ್ ಹಾಕೊಂಡು ಅವರ ಜೀವನ ಮೊಟಕುಗೊಂಡುವಂಥ ಆ ಸಮಯದಲ್ಲಿ ಅವರ ಒಂದು ಮುಂದಾಲೋಚನೆಯಲ್ಲಿ ಸಣ್ಣದಾಗಿ ಒಂದು ಬಾಡಿಗೆ ಕಟ್ಟಡದಲ್ಲಿ ವಿದ್ಯಾರತ್ನ ಟ್ಯುಟೋರಿಯಲ್ ಕಾಲೇಜ್ ರತ್ನ ಅವರ ಮಾತೃಶ್ರೀಯವರ ಹೆಸರಿನಲ್ಲಿ ರತ್ನ ಟ್ಯುಟೋರಿಯಲ್ ಕಾಲೇಜ್ ಅಂತೇಳಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು. ಬಹಳ ಕಷ್ಟಕರವಾದ ಸನ್ನಿವೇಶ. ಆಗ ಅವರ ರವೀಂದ್ರ ಶೆಟ್ಟಿಯವರು ಇಷ್ಟು ಕೂಡ ಒಂದು ಸಮಾಜದಲ್ಲಿ ಹೆಸರು ಗಳಿಸಿರಲಿಲ್ಲ. ಅದಲ್ಲದೆ ಅವರು ಆ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದಂಥ ಸ್ಥಳ ಕೂಡ ಬಹಳ ಹಿಂದುಳಿದವಾದ ಪ್ರದೇಶ. ಅಲ್ಲಿ ರವೀಂದ್ರ ಶೆಟ್ಟಿಯವರು ಬಹಳ ಕಷ್ಟದಿಂದ ಮುಂದುವರೆದುಕೊಂಡು ಈ ರತ್ನ ಟ್ಯುಟೋರಿಯಲ್ ಕಾಲೇಜ್ ಎಂಬ ಸಂಸ್ಥೆ ನಡೆಸುತ್ತಾ ಒಂದು ಕೆಲವು ವರ್ಷಗಳು ಅದನ್ನು ಹಾಗೆಯೇ ಮುಂದುವರಿಸ್ಕೊಂಡು ಹೋಗುವಂಥ ಸಮಯದಲ್ಲಿ ಈಗಾಗಲೇ ಇನ್ನೊಬ್ಬರು ನಮ್ಮ ನನ್ನ ಒಂದು ಆತ್ಮೀಯ ಮಿತ್ರ ಒಂದು ಹೆಸರು ಹೇಳಿದ್ದರು, ಶ್ರೀಯುತ ರವೀಂದ್ರನಾಥ್ ಪೂಂಜಾರವರು. ಅವರು ಬೆಳ್ಮ ಗ್ರಾಮದ ಉಪಾಧ್ಯಕ್ಷರಾಗಿದ್ದು ಕಾಣಬೇಕು. ಆ ಟೈಮಲ್ಲಿ ಅವರಿಗೂ ಕೂಡ ಏನಾದರೂ ಒಂದು ಮಾಡಬೇಕು ಎಂಬ ಛಲದಿಂದ, ಅವರು ಕೂಡ ಇವರ ರೀತಿಯಲ್ಲಿ ಒಂದು ವಿದ್ಯಾಭಿಮಾನಿ, ಏನಾದರೂ ಮಾಡಬೇಕು ಎಂಬ ಛಲದಿಂದ ಅವರಿಗೆ ಒಂದು ತುಮಕೂರಿನ ಒಬ್ಬ ಮಿತ್ರರು ಸಿಕ್ಕಿದ್ರು, ಮಹಾದೇವ್ ಅಂತೇಳಿ. ಅವರು ಏನು ಸರ್ ಹೆಸರು ಶಾಲೆದು ಮಹದೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಅಂತೇಳಿ ತೊಡಗಿದರು. ದಿವಂಗತ ಪೋಸ್ಟ್ ಮಾಸ್ಟರ್ ಬಾಲಕೃಷ್ಣ ಶೆಟ್ಟಿಯವರ ಕಟ್ಟಡದಲ್ಲಿ ಮಹದೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಅಂತ ತೊಡಗಿದ್ರು. ಆದರೆ ನಮ್ಮ ರವೀಂದ್ರನಾಥ ಪೂಂಜಾರವರ ದಾರಿ ಬೇರೆಯಾಗಿತ್ತು, ಅವರ ಮಹದೇವರವರ ದಾರಿ ಬೇರೆಯಾಗಿತ್ತು. ಅವರು ಕೂಡ ರವೀಂದ್ರ ಪೂಂಜಾರು ತನ್ನ ಸಮಾಜ ಸೇವೆಗಾಗಿ ವಿದ್ಯಾಸಂಸ್ಥೆಯನ್ನು ತೆರೆದಿದ್ದರೆ ಇವರು ಅದನ್ನು ವ್ಯಾಪಾರೀಕರಣ ಮಾಡುವಂತಹ ಸಂದರ್ಭದಲ್ಲಿ ಆ ಸಂಸ್ಥೆ ಮುಳುಗಿ ಹೋಗುತ್ತದೆ. ಅಲ್ಲಿ ಕಲಿಯುವಂಥ ಮಕ್ಕಳಿಗೆ ಒಂದು ನೆಲೆ ಇಲ್ಲದಾಗ್ತದೆ, ಆ ಮಕ್ಕಳ ವಿದ್ಯಾಭ್ಯಾಸ ಮೊಟಕಾಗ್ತದೆ ಅಂತ ಹೇಳುವಾಗ ಶ್ರೀಯುತ ಪೂಂಜಾರವರು ಶ್ರೀಯುತ ರವೀಂದ್ರ ಶೆಟ್ಟಿಯವರನ್ನು ಕಂಡುಕೊಂಡು ಈ ವಿದ್ಯಾಸಂಸ್ಥೆ ನೀವು ನಡೆಸಬೇಕು ರವೀಂದ್ರ ಶೆಟ್ಟಿಯವರೇ, ಈ ಗ್ರಾಮದ ಆಗವರು ಉಪಾಧ್ಯಕ್ಷರು, ಈ ಗ್ರಾಮದಿಂದ ಆಗುವಂಥ ಎಲ್ಲ ಸಹಕಾರ ನಾನು ನಿಮಗೆ ನೀಡುತ್ತೇನೆ ಅಂತೇಳಿ ಆ ಸಂದರ್ಭದಲ್ಲಿ ನೀಡಿದ ಕಾರಣ ಬಹಳ ಕಷ್ಟದಿಂದ ಈ ವಿದ್ಯಾಸಂಸ್ಥೆಯನ್ನು ಪಾಪ ಅವರು ರವೀಂದ್ರ ಶೆಟ್ಟಿಯವರು 1-2 ವರ್ಷ ಅದೇ ಹೆಸರು ನಡೆಸಿದ್ದಾರೆ ಕಾಣಬೇಕು ಅಲ್ಲ ಸರ್. 1-2 ವರ್ಷ ಅದೇ ಹೆಸರಿನಲ್ಲಿ ಆ ವಿದ್ಯಾಸಂಸ್ಥೆ ನಡೆಸಿದರು. ಅಲ್ಹಮ್ದುಲಿಲ್ಲಾ, ನಾನು ದೇವರಿಗೆ ಸ್ತುತಿಸ್ತಾ ಇದ್ದೇನೆ. ಇವತ್ತು ಆ ವಿದ್ಯಾಸಂಸ್ಥೆಯನ್ನು ದೇವರ ದಯದಿಂದ ಏನು ರವೀಂದ್ರ ಶೆಟ್ಟಿಯವರು ಇವತ್ತು ಅವರ ಟೀಚರ್ ಅವರು ಮುಖ್ಯೋಪಾಧ್ಯಾಯರು ವರದಿಯಲ್ಲಿ ಹೇಳಿದಾಗೆ 975 ಮಕ್ಕಳು ವಂಡರ್. ಏನು ಇಲ್ಲಿ ಬೇರೆ ಶಾಲೆಗಳಿಲ್ಲದಲ್ಲ, ಇಲ್ಲಿ ಸುತ್ತಮುತ್ತ ಸಾವಿರಾರು, ಇವತ್ತು ನೋಡಿ ಮೊದಲನಾಗೆಲ್ಲ ಇಲ್ಲಿ ಸುತ್ತಮುತ್ತಲು ಕಿಲೋಮೀಟ್ರಿಗೆ ಒಂದಂತೆ ಶಾಲೆ ಇದೆ. ಆದರೂ ಕೂಡ 975 ಮಕ್ಕಳು ಈ ಶಾಲೆಯಲ್ಲಿ ಕಲಿಯುವುದೆಂದರೆ ಅದೊಂದು ಇತಿಹಾಸವೇ ಸರಿ. ನಾನು ಏಕೆ ಹೇಳ್ತಾ ಇದ್ದೇನೆ, ಅದು ಅವರಲ್ಲಿರುವಂಥ ಅವರೊಂದು ಮಾತು ಹೇಳಿದರು, ವಿದ್ಯೆ ವಿನಯ ಸೇವೆ. ಅದು ಅದಕ್ಕೆ ತಕ್ಕುದಾದ ಪೂರಕವಾದ ಹೆಸರು. ಅವರು ವಿದ್ಯೆ ವಿನಯ ಸೇವೆಯನ್ನು ಏನು ಅವರ ಸ್ಲೋಗನ್ ಹಾಕಿಕೊಂಡಿದ್ದಾರ ಅದಕ್ಕೆ ಬದ್ಧರಾಗಿಕೊಂಡು ಈ ಸಂಸ್ಥೆ ನಡೆಸ್ತಾ ಬಂದಿದ್ದಾರೆ. ಆದ್ದರಿಂದ ಇವತ್ತು ನಾನು ಬಹಳ ಖುಷಿ ಆಗ್ತಾ ಇದೆ. ನನಗೆ ವಿದ್ಯಾರತ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇವತ್ತು ಕೂಡ ಬ್ಯುಸಿ ಇದ್ದೆ. 5 ಗಂಟೆಗೆ 4:45ಗೆ ರವೀಂದ್ರ ಶೆಟ್ಟಿ ಫೋನ್ ಮಾಡಿ ಹೇಳಿದರು, ಸರ್ 5 ಗಂಟೆಗೆ ನೀವು ಬನ್ನಿ ಅಂತೇಳಿ. ಬಹಳ ಬ್ಯುಸಿ ಇದ್ದರೂ ಕೂಡ ಒಂದು ಅರ್ಧ ಗಂಟೆ ಮಕ್ಕಳ ಕಾರ್ಯಕ್ರಮ ನೋಡಿದೆ, ಬಹಳ ಖುಷಿಯಾಯಿತು. ಈ ವಿದ್ಯಾರತ್ನ ಶಾಲೆಯ ಪ್ರತಿಯೊಂದು ಚಟುವಟಿಕೆಗಳು ದೇವರದಿಂದ ಹೀಗೆ ಮುಂದುವರಿಯಲಿ. ಈ ಸಂಸ್ಥೆ ನಾನು ಪ್ರತಿ ವರ್ಷ ಬಂದಾಗ ಹೇಳ್ತೇನೆ, ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಇವತ್ತು ಏನು ವಿದ್ಯಾರತ್ನ ಶಾಲೆ ಹೊಂದಿದೆಯಾ, ಅವರ ಬ್ರದರ್ ಮೋಹನ್ ದಾಸ್ ಶೆಟ್ಟಿ 2ನೇ ಸಂಸ್ಥೆ ಕೂಡ ನಮ್ಮ ಮದಕದಲ್ಲಿ ಓಪನ್ ಆಗಿ ಹೆಚ್ಚು ಕಮ್ಮಿ ಒಂದು 10 ವರ್ಷವರೆಗೆ ಆಯಿತು ಕಾಣಬೇಕು.
ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಈ ಸಂಸ್ಥೆಯು ಬೆಳಗಲಿ, ದೇವರು ಇದಕ್ಕೆ ಪೂರ್ಣ ಆಶೀರ್ವಾದ ನೀಡಲಿ, ನಿಮ್ಮಂಥ ಒಳ್ಳೆಯ ಪೋಷಕರು ಈ ಸಂಸ್ಥೆಗೆ ಸಿಗಲಿ ಎಂದು ಲೋಕದನೆಯಲ್ಲಿ ಪ್ರಾರ್ಥಿಸುತ್ತಾ ನನಗೆ ಅವಕಾಶವನ್ನು ನೀಡಿದ ನಿಮಗೆಲ್ಲರಿಗೂ ನಾನು ಶಿರಬಾಗಿ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡುತ್ತೇನೆ. ಅನಾವರಣಗೊಂಡಿದೆ, ಅದನ್ನು ಎಲ್ಲರಿಗೂ ಕೂಡ ವಿತರಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದಲೇ ನಿರ್ಮಾಣಗೊಂಡಂಥ ಈ ಒಂದು ಪುಸ್ತಕ ಮಕ್ಕಳ ವಿವಿಧ ಪ್ರತಿಭೆಗಳು ಇದರಲ್ಲಿ ಅಡಕವಾಗಿವೆ. ಮಕ್ಕಳೇ ರಚಿಸಿದಂಥ ಕತೆ, ಕವನ, ಚಿತ್ರಗಳು ಈ ಒಂದು 2 ಪುಸ್ತಕದಲ್ಲಿ ಹೈಸ್ಕೂಲ್ ಮತ್ತು ಪ್ರೈಮರಿ ವಿಭಾಗಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರದರ್ಶನವನ್ನು ತಯಾರು ಮಾಡಿದ್ದೇವೆ. 2 ಪುಸ್ತಕಗಳು ಮಕ್ಕಳ ಪ್ರತಿಭೆಗಳು ಈ ಒಂದು ಪುಸ್ತಕದಲ್ಲಿ ಬಹಳ ಅಚ್ಚುಕಟ್ಟಾಗಿ ಪ್ರದರ್ಶನಗೊಂಡಿದೆ. ಈ ಒಂದು ಪುಸ್ತಕವನ್ನು ಬಿಡುಗಡೆಗೊಳಿಸಿದಂಥ ಇಂದಿನ ಮುಖ್ಯ ಅತಿಥಿಯಾಗಿರುವಂಥ ಶ್ರೀ ಚೂಡಿ ಸುರೇಶ್ ಹಾಗೂ ಎಲ್ಲ ಅತಿಥಿ ಗಣ್ಯರಿಗೆ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮಕ್ಕಳಿಂದ ರಚಿತಗೊಂಡಂಥ ಕತೆ, ಕವನ, ಚಿತ್ರಕಥೆ ಇದೆಲ್ಲ ಕೂಡ ಈ ಎಲ್ಲ ಪುಸ್ತಕದಲ್ಲಿ ಅಡಕವಾಗಿದೆ. ಮ್ಯಾಥ್ಸ್ ಸೆಕೆಂಡ್, ಸ್ಟೋರಿ ಸೆಕೆಂಡ್. Dhanvi H. General proficiency first, story first. Sorry, general proficiency second, story first. ಸ್ವಯಂ ಸೇವಕರು ಹಾಗೂ ಶಿಕ್ಷಕರು ದಯವಿಟ್ಟು ಗಮನಿಸಿ, ವಿಜೇತ ಮಕ್ಕಳನ್ನು ವೇದಿಕೆಯಿಂದ ಕೆಳಗಿಳಿಸುವಾಗ ನಮ್ಮೊಂದಿಗೆ ಸಹಕರಿಸಿ ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಕ್ಕಳ ಪ್ರತಿಭೆಗಳಿಗೆ ಪುರಸ್ಕಾರ ಆಗ್ತಾ ಇದೆ ವೇದಿಕೆಯಲ್ಲಿ ಗಣ್ಯರಿಂದ. Chirasvi, English second, Kannada second, drawing competition first, storytelling competition first. Nishi P. Bangera, Kannada first, Maths first, drawing competition second, storytelling competition third. Nafisha Ashika, drawing competition third. Namrit yes, memory test competition first. Tanvi, memory test competition third. Now LKGB section, Ashpa Katija, general proficiency first, English second. Kritik K, general proficiency second. Praneeth, English second. Bhavish, Kannada first, memory test second. Rishita Bangera Yan, Kannada second. Akifa Salma, Maths
first. ಮನಿಗೆಯರೆ ಚಪ್ಪಾಳೆ 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 ಚಪ್ಪಾಳೆ. Shobit M, Maths second. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ Briti S, story first, storytelling competition second. ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅನ್ನನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ Pranshu Bandari, story second. ಚಪ್ಪಾಳೆ 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 ಚಪ್ಪಾಳೆ. Now UKG A section. Harshika, general proficiency first, English first, Kannada first, Maths first, GK second. Fatima Farish Ali, general proficiency second, drawing first. Sanvit S. Bandari, English second, Maths second. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. Praniksha, Kannada second, GK first. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ Filza Mariam, memory test first. ನಿಮಗಿದು ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ Kashvi, memory test second. Nafisha Rida, speech first. ಕಣ್ಣನು ನೀಡುವ ಅನ್ನನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ Now UKG B section. Ishani, general proficiency first, English first, Kannada second, Maths second, GK first. ಇದು ಚಪ್ಪಾಳೆ ವೀರ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ ಚಪ್ಪಾಳೆ. Chiran, general proficiency second, Kannada first. Anfa Fatima, Maths first, English second, GK second, memory test third, speech third. Anfa Fatima, Maths first, English second, GK second, memory test third, speech third. Samarth yes. Drawing second, speech second. Samarth yes. Drawing second, speech second. Ashish Kumar yes. Maths first, speech third. Dhruvi, Maths second.
Raman Kumar TN, drawing third. Thank you, sir. Now I hand over the playlist to Suprita ma'am. ಕನ್ನಂಬಾಡಿಯ ಕಂಠಿಸಿದ Abdul Chal, General Proficiency second, English second, Drawing first. ಕವಿಗಳ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧನಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ Aditi Shetty, Kannada first, Math second, EVS first, English allocation first. Ashwit D. Prasad, Kannada second, Math second. ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದ ಗೌರವ Prajnesh, Tongue Twister second. ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ Vristi Shetty, EVS second. First B, Vihas Balachandra, General Proficiency first, Kannada second, English first, Math second, English allocation second. ಸೈನ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ಕೆರೆಯ ತಾರೆಗಳೇ ನಿಮಗಭಿಮಾನ Darshini, General Proficiency second, Kannada first, English second, EVS second, Drawing third. ಚಪ್ಪಾಳೆ 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 Dhruv, Maths first. Hishan Mohammad, EVS first, Drawing second. Fatima Shaifa, Tongue Twister first. Sheikh Mohammad Navees, Tongue Twister third. Second A, Diksha, General Proficiency first, Kannada first, English first, EVS second. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧನಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ Likit K, General Proficiency second, EVS first, Maths first. Ahmad Afnan AS, Kannada second. ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ನಾದದ ಸುಳೆಯನ್ನು Ishan Ismail, Maths second. ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ ಚಪ್ಪಾಳೆ Abubakar Riza, Maths second. ಕೀರ್ತನೆ ವಚನ Manisha Rai, English second. ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ಕೆರೆಯ ತಾರೆಗಳೇ ನಿಮಗಿದ Charitra, allocation first. ಚಪ್ಪಾಳೆ ನಾಡಿಗೆ ಅನ್ನನೇ ಆಗಿರುವ ರಾಜನಿಗೆ ಚಪ್ಪಾಳೆ Mohammad Atif US, Futsal game third. ಚಪ್ಪಾಳೆ 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 Second B, Prashant Pujari, General Proficiency first, Kannada first, Maths first, EVS first.
Madiha Fatima, General Proficiency second, English first, Kannada second, Math second, EVS second, Drawing first. ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 Jashik, English second, Elocation third, EVS second. Viksha, Elocation second, Puzzle game second. ಕನ್ನಂಬಾಡಿಯ May I now ಕಾಯಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ ದೇಶವ ಕಾಯುವ ಯೋಧನಿಗೆ ನಮ್ಮೆದೆಯಾಳದ ಚಪ್ಪಾಳೆ Fatima Shahida, Puzzle game first. ಹೇಗಿನ ಯೋಗಿಗೆ ಚಪ್ಪಾಳೆ 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 Riha Salma, Drawing second. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ Muhammad Salim, Drawing third. ಸುರೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ Thank you, sir. Thank you, Suprita Miss. Now next, Celine. ಕೀರ್ತನೆ ವಚನವ Good evening all. I am Celine, stood in front of you to read out the prize winners list of 3rd to 4th standard. Now first, 3rd standard A section, Tasya. First place in general proficiency, first in Kannada, first in Maths, first in English, first in EVS, third in picking peas. Rishika, second in general proficiency, second in English. Dedipya Rai, second in Kannada, second in EVS, second in Hindi. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಹಿಂದಿಮ Tanishka Shetty, first in Hindi. ದೇಶವ ಕಾಯುವ ಯೋಧನಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ Ramlan Disha Nidin, second in Maths. Yashvi, second in Hindi. ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ ನಾದದ ಸುರೆ Muhammad Shakir, first in picking peas. ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 Yashmit C, second in picking peas. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾಲೋಕ Aisha Nishma, second in coin in the bucket. ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನ Muhammad Shan, third in coin in the bucket. ಅನ್ನನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 Now, 3rd standard B section, Manvit U Shetty, first place in general proficiency, first in English, second in Hindi, second in elocution.
Kanishka, second in general proficiency, first in Hindi, first in maths. Anushri, second in Kannada, second in English, second in EVS, second in elocution. Suprita S. Nayak, first in Kannada, second in maths. ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ Jeevit, first in EVS. Digant, third in elocution. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ Imanshu Gatti, first in coin in the bucket. ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ಹೇಗಿನ ಯೋಗಿಗೆ Now, third standard A section, Rushika. First place in general proficiency, first in Kannada, first in English, first in maths, second in EVS. ನನ್ನನ್ನು ನೀಡುವ ಅನ್ನನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಳಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ನಾದದ ಸುಳೆಯನ್ನು ಹರಿಸಿರುವ Kshitija Tanmay, second place in general proficiency, second in Kannada, second in Hindi, first in EVS. ಕೀರ್ತನೆ ವಚನವ ಬೋಧಿಸಿ Bhumika J, second in English, second in maths. ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ಕೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅನ್ನನೆ ಆಗಿ Chinmay G. Kumble, first in Hindi, third in elocution. Jeevan R, third in drawing, third in tongue twister. Kritika U, first in tongue twister. R.K. Bhargav, second in tongue twister. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ Now, fourth standard B section, Dikshit, first place in general proficiency, second in English, first in Kannada, first in Hindi, first in maths, second in EVS, second in drawing. ಕನ್ನನು ನೀಡುವ Mehak Fatima, second place in general proficiency, first in English, second in Kannada, second in maths, first in EVS, first in drawing. ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 Riha Zainaba, second in Hindi, first in elocution. ಕೀರ್ತನೆ ವಚನವ ಬೋಧಿಸಿದ ಯೋಗಿವರೇ Tanvi, second in elocution. ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ಕೆರೆಯ ತಾರೆಗಳೇ ನಿಮಗ
Very good evening to all. Now I would like to read out the prize list of 5th standard A and B section. First I'll read 5th standard A section. J.K. Gagan, he has got general proficiency first, English first, maths first, Hindi second, EVS second, English allocation third. Audience, ದಯವಿಟ್ಟು ಚಪ್ಪಾಳೆ ಮೂಲಕ ಮಕ್ಕಳನ್ನು ಹುರಿದುಂಬಿಸಿ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. Sara Ikan, she has got general proficiency second, Hindi first, EVS first, English second, Kannada second, maths second, English allocation first. ಈಗಿನ ಯೋಗಿಗೆ ಚಪ್ಪಾಳೆ, 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 ಚಪ್ಪಾಳೆ. Please give claps and encourage the students. Sanjana, she has got Kannada first. ಅನ್ನನು ನೀಡುವ ಅನ್ನನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಳಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ, ನಾದದ ಸುಳೆಯನ್ನು ಹರಿಸಿ Abdul Haider Shayar, English allocation second. ವೀರ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ, ಚಪ್ಪಾಳೆ, ಚಪ್ಪಾಳೆ. Roshni Sunil Kumar Meghani, she has got drawing second. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದ Abbas Nisha, he has got paper craft first. Now I'll read out the 5th B section prize list. ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. Sagar Surya has got general proficiency first, English first, Kannada second, Hindi first, mathematics first, EVS first. Audience, ದಯವಿಟ್ಟು ಚಪ್ಪಾಳೆ ಕೊಡಿ. Chinmay, she has got general proficiency second, Kannada first, drawing first. Yatvika, she has got mathematics second, EVS second. ಪ್ರೀತಿಯ ಚಪ್ಪಾಳೆ, ದೇಶವಾಳಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ, ನಾದದ ಸುಳೆಯನ್ನು ಹರಿಸಿರುವ ನಾಯಕರೇ Mohammad Fizjan, he has got English second. ಸೂರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ, 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 ಚಪ್ಪಾಳೆ. Mohammad Afan, he has got Hindi second. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ, Yashash Rai B, he has got paper craft second. ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ, ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, Mohammad Hashim, he has got paper craft third. ರಾಜಣ್ಣನಿಗೆ ಚಪ್ಪಾಳೆ, 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 Nasiba, she has got drawing third. ಚಪ್ಪಾಳೆ, ಚಪ್ಪಾಳೆ, ಚಪ್ಪಾಳೆ. Congratulations all the children. Thank you, sir. Good evening to all. 6th A, Manvit D, General Proficiency first, English first, Hindi first, Maths first, Science first, Social Science first. ಈ ಎಲ್ಲ ಬಹುಮಾನ ವಿಜೇತರನ್ನು ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ನೆರವೇರಿಸಿಕೊಡ್ತಾ ಇದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಬಹುಶಃ ಕ್ಲಾಪ್ ಕೊಡೋದ್ರಲ್ಲಿ ಬಹಳ ಪ್ರಸಿದ್ಧರು. ಬಹುಶಃ ಎಲ್ಲ ವಿದ್ಯಾರ್ಥಿಗಳು ತುಂಬನೇ ಕುಳಿತುಕೊಂಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳ ಈ ಎಲ್ಲ ಪ್ರತಿಭೆಗಳಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಪ್ರೋತ್ಸಾಹ ಇರಲಿ ಎನ್ನುವುದಾಗಿ ನಾವು ಆಶಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. Trapti, General Proficiency second, Kannada second, Hindi second, Science second. ಈಗಿನ ಯೋಗಿಗೆ ಚಪ್ಪಾಳೆ, 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 ಚಪ್ಪಾಳೆ. Fatima Hiba, Social first, English second. ಪ್ರೀತಿಯ ಚಪ್ಪಾಳೆ, ದೇಶವಾಳಿದ ನಾಯಕರೇ
ಸುಳಿಯನ್ನು ಹರಿಸಿರುವ ಗೌತಮಿ ಕನ್ನಡ ಫಸ್ಟ್ ಮ್ಯಾಥ್ಸ್ ಸೆಕೆಂಡ್. ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ರೀಶಲ್ ರಿಯೋನಾ ಡಿಸೋಜಾ ಎಲೋಕೇಶನ್ ಸೆಕೆಂಡ್. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ಖದೀಜಾ ಸುಹಾ ಬೆಸ್ಟ್ ಔಟ್ ಆಫ್ ವೇಸ್ಟ್ ಥರ್ಡ್. ಗೆಳೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ಅಲಿಮತ್ ಶಕೀಫಾ ಬೆಸ್ಟ್ ಔಟ್ ಆಫ್ ವೇಸ್ಟ್ ಥರ್ಡ್. ಚಪ್ಪಾಳೆ 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 ಸಿಕ್ಸ್ತ್ ಬಿ ದಿಲ್ ಎನ್.ಎಲ್. ಜನರಲ್ ಪ್ರೊಫಿಷಿಯನ್ಸಿ ಫಸ್ಟ್, ಇಂಗ್ಲಿಷ್ ಫಸ್ಟ್, ಕನ್ನಡ ಫಸ್ಟ್, ಹಿಂದಿ ಫಸ್ಟ್, ಸೋಷಿಯಲ್ ಸೈನ್ಸ್ ಫಸ್ಟ್, ಸೈನ್ಸ್ ಸೆಕೆಂಡ್, ಎಲೋಕೇಶನ್ ಥರ್ಡ್. Kindly encourage the students. Muhammad Shaheen Imdad, instead of him, his sister will come over the dash. General proficiency second, maths first, science first, social second. Aisha Alina, English first, Hindi second. ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ G.H. Ganavi, Kannada second. ಚಪ್ಪಾಳೆ 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 Mariamat Fazila, English second. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ Ahmad Mufiz, maths second. ದೇಶವ ಕಾಯುವ ಯೋಧನಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ಹೇಗಿನ ಯೋಗಿಗೆ Mandvita, best out of waste second. ಚಪ್ಪಾಳೆ 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 Divya, best out of waste second. ನನಗೆ ನಮ್ಮಯ Congratulations to all. Thank you. ದೇಶವಾಡಿದ ನಾಯಕರೇ ಧನ್ಯವಾದಗಳು ಮೇಬಲ್ ಮಿಸ್ ಅವರಿಗೆ. ಮುಂದಿನ ವಿಜೇತರ ಪಟ್ಟಿಯನ್ನು ಓದಲಿಕ್ಕೆ ಬರ್ತಾ ಇದ್ದಾರೆ. ಸುಮಾ ಮಿಸ್ ಅವರಿಗೆ ಬಹುಮಾನವನ್ನು ನೀಡಿ ಸಹಕರಿಸಿದಂಥ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಕಾರ್ಯಕ್ರಮವನ್ನು ಮುಂದಿನ ವಿಜೇತರನ್ನು ಕೂಡ ಇವರೇ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. Good evening, everyone. Now I will read out the names of the proficiency prizes winners of 7th A LB. First, 7th A, Mohammad Ashik AS, General Proficiency first, English first, Hindi first, Social Science first, Kannada second, Maths second, Science second, Elocution first. ಭಾರತ ರತ್ನಕ್ಕೆ ಚಪ್ಪಾಳೆ ವಿಜೇತರನ್ನು ಸನ್ಮಾನಿಸುವುದಕ್ಕೆ ನಮ್ಮ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರು ಕೂಡ ಈ ಸಂದರ್ಭದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ವಿಜೇತರಿಗೆ Ananya Rai, General Proficiency first, Maths first, Science first, English second, Kannada second, Hindi second, Social Science second, Best out of waste first. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮ Lavan, Hindi first. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ ನಾದದ ಸುಳೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ Suhera Banu, Kannada first. ವೀರ ವನಿತೆಯರ ಚಪ್ಪಾಳೆ 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 Stina Sarah Varghese, Best out of waste first. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ Rafia A,
drawing third. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. 7th B, Amruta U, General Proficiency first, Maths first, English second, Kannada second, Hindi second, Science second, Social Science second. Please give them the big round of applause. Dhaneshri Rai, General Proficiency second, English first, Kannada first, Science first, Hindi first, Social Science first, Maths second. Manvit SB, Drawing second. Nirmit, Drawing first. Congratulations winners. Thank you sir. Thank you for the opportunity. ಥ್ಯಾಂಕ್ ಯು, ಧನ್ಯವಾದಗಳು ಸುಮನ್ ಮಿಸ್ ಇವರಿಗೆ. ಮುಂದಿನ ವಿಜೇತರ ಹೆಸರನ್ನು ಓದಲಿಕ್ಕೆ ಬರ್ತಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಶಿಕ್ಷಕರಾಗಿರುವಂಥ ಶ್ರೀ ರವಿಕುಮಾರ್ ಸರ್ ಇವರು. Now I am very happy to announce the prize list of General Proficiency of 8A and 8B. Trisha D, General Proficiency first, English first, Kannada first, Hindi first, Maths first, Science first, Social Science second. ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. Please encourage the students with great applause. Clifton D. Souza, General Proficiency second, English second, Kannada second, Science second. ಕಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ Sakshi, Social Science second. First. ಹೇಗಿನ ಯೋಗಿಗೆ ಚಪ್ಪಾಳೆ 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 ಚಪ್ಪಾಳೆ. Prathama Shetty, Maths second. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವ ಆಳಿದ ನಾಯಕರೇ ನಿಮಗೆ Aisha Zoha, Hindi second. ನಾದದ ಸುಳೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. Now the list of 8B. Dhriti Kottari, General Proficiency first, English first, Kannada first, Maths first, Science first, Social Science first, Hindi second. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗೆ Sushmita, General Proficiency second, Hindi first, Kannada second, Science second, Social Science second. ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಚಪ್ಪಾಳೆ. Sayyid Muhammad Ayan, English second, Maths second. Congratulations, children. Thank you. Thank you, sir. Now I request Bharati Miss to proceed. Good evening to all. Now I would like to read out the prize list. 9th section. Pranamya, General Proficiency first, English first, Hindi first, Maths first, Science first, Social Science first, English Allocation first.
the 9th section, General Proficiency second, English second, Kannada second, Hindi second, Maths second, Science second, Social Science second. Now section 9B, Laksha Rai, General Proficiency first, Maths first, Hindi first, Science first, Social Science first, English Allocation second. Shreya Hegde, General Proficiency second, Kannada first, English second, Hindi second, Social Science second. Varsha Rai, English first, Science second. Shaman. Now Shaman, Kannada second, Maths second. Congratulations, children. Thank you, ma'am. May I now request Chaitra Miss to proceed. Good evening, everyone. Now I would like to read out prize list of 10th standard. 10th A, Rutika P. Gowda, General Proficiency first, English first, Kannada first, Hindi first, Maths first, Science first, Social Science first, Essay Writing third. Shivani C.I., General Proficiency second, English second, Kannada second, Hindi second, Maths second, Science second, Social Science second. Raid Rahman, English Allocation third. Fatima Sahadia, Essay Writing first. Tenth B, Deekshita K, General Proficiency first, Hindi first, Maths first, Science first, Kannada second, Essay Writing second. Ananya, General Proficiency second, English second, Maths second, Social Science second. Deepthi KM, English first, Social Science first, Science second. Abdul Aziz Barboza, Kannada first, Hindi second. Thank you. Section. In A standard, the first place goes to Maitri H and group. The group members are Maitri H, Ashrita K, Pujari, Pujashri, Prithvi from 8th A.
Second place goes to Shakina Muskan and group. The members are Khatija Sahana Rifa, Murshida Yasmin, Alimat Ramiza from 8th B. Third place goes to Dhriti Kottari and team. The group members Sujanya S, Prajna, Raksha U from 8th B. ಕವಿಗಳೇ ನಿಮಗಿದು ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ಹೇಗಿನ Now I am passing to 9th standard. The first place goes to Fatimatul Zaima and group. The group members Jannat Sazin, Fatimat Mustabasima, Alima Afia from 9th B. ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ Second place goes to Aisha Meher and group. The group members Pooja, Raina K, Ananya from 9th A. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ Third place goes to Dikshita and group. The group members Shushmita, Akshara, Swedel D'Souza from 9th A. ಜ್ಞಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 Passing to 10th standard. The first place goes to Kaushik Kumar and group. The group members Manish Shetty, Divishan and Mohammad Rishan from 10th A. Second place goes to Fatima Ziana and group. The group members Jannash Shirin, Rafa Anand, Fatima Safa from 10th B. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ Third place goes to Fatima Sahadia and group. Group members Najiba, Zainaba Niana and Suhana from 10th A. ಹೇಗಿನ ಯೋಗಿಗೆ ಚಪ್ಪಾಳೆ 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 Now it is a excite and it's my privilege to announce the best outgoing student of academic year 2019 and 20. That is the best outgoing student from Vidyaratna School, the one and only Ananya S from 10th B. So with a lot of appreciations and respect, we are honoring this student as the best outgoing student of academic year 2019 and 20. It is a wonderful moment, the best outgoing student of our institution receiving the prizes from honorable people on the stage. ಲೋಕದ ಸಾಧಕರೇ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ Congratulations. And ಸತತ 4 ವರ್ಷಗಳಲ್ಲಿ ನಾನು ಬೆಲ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷನಾಗಿ ಕೊನೆಯ ಈ ಒಂದು ಸಮಯ ಇನ್ನು ಬಾಕಿ ಇರೋದು ಕೇವಲ 4 ತಿಂಗಳು ಮಾತ್ರ. ಈ 4 ತಿಂಗಳಲ್ಲಿ ಇರುವಾಗಲೇ ರತ್ನೋತ್ಸವ ಈ ವಿದ್ಯಾರತ್ನದಲ್ಲಿ ನಡೆಯುವಂಥ ಈ ರತ್ನೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಬಹಳ ಸಂತೋಷ ಆಗ್ತಾ ಇದೆ.
ಯಾಕಂದರೆ ಇಲ್ಲಿರುವಂತಹ ಈ ವಿದ್ಯಾಸಂಸ್ಥೆಯು ಬಡವರಾಗಿ ಎಲ್ಲ ಜಾತಿ ಧರ್ಮದವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿಯಲು ಅವಕಾಶವನ್ನು ರತ್ನ ಎಂಬ ನಮ್ಮ ಉಳಿದೋಟರವರ ರವೀಂದ್ರನಾಥ್ ಶೆಟ್ಟಿರವರ ತಾಯಿ ಹೆಸರಲ್ಲಿ ಸ್ಥಾಪನೆ ಮಾಡಿದಂತಹ ಈ ಒಂದು ಸಂಸ್ಥೆ ಇವತ್ತು ಅಕ್ಷಾ ಉಸ್ಮಾನ್ ಅವರು ಹೇಳಿದ ಹಾಗೆ ಆ ವಿಷಯ ನನಗೆ ಗೊತ್ತಿರಲಿಲ್ಲ. ಅದು ಬೇರೆಯವರು ಈ ಒಂದು ಸ್ಥಾಪನೆಯನ್ನು ಮಾಡ್ತಾಯಿದ್ರು ಅಂತೇಳಿ. ನನ್ನ ತಮ್ಮ ಕೂಡ ರವೀಂದ್ರ ಶೆಟ್ಟಿಯವರ ಶಿಷ್ಯ. ಅವನು ಈ ರತ್ನ ಎಜುಕೇಷನಲ್ ಟ್ರಸ್ಟ್ ಅಲ್ವಾ, ಆ ಟ್ಯುಟೋರಿಯಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದ. ಆದ್ದರಿಂದ ನಾನು ಹೇಳ್ತಾ ಇರೋದು, ಒಂದು ಊರಿನಲ್ಲಿ, ಒಂದು ಗ್ರಾಮದಲ್ಲಿ ಒಂದು ಶಾಲೆ ಬಡವರಿಗಾಗಿ, ಎಲ್ಲ ಜಾತಿ ಧರ್ಮದವರಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಸಿಗಬೇಕಾದ್ರೆ ಅದು ಈ ದೇರ್ಲಗಡ್ಡೆಯಲ್ಲಿ ಮೂಲ ಕಾರಣ ರವೀಂದ್ರನಾಥ್ ಶೆಟ್ಟಿರವರು. ಆದ್ದರಿಂದ ಅವರಿಗೆ ನಾನು ಯಾವ ಥರ ಕೃತಜ್ಞತೆಗಳನ್ನು ಕೂಡ ಹೇಳಲು ಆಗುವುದಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ಸೇರಿರುವ ಎಲ್ಲ ನನ್ನ ಸಭಿಕರಿಗೆ ನಾನು ಒಂದೇ ವಾಕ್ಯದಲ್ಲಿ ನಮಸ್ಕಾರವನ್ನು ಮಾಡುತ್ತಾ, ಒಂದು ಮನೆ ಅಥವಾ ಒಂದು ಮಂದಿರ ಅಥವಾ ಒಂದು ಸಂಸ್ಥೆ, ಒಂದು ಶಾಲೆ, ಇಲ್ಲಿ ಆ ಯಜಮಾನ ಸರಿ ಇದ್ದರೆ ಮಾತ್ರ ಒಂದು ಮನೆ ಅಥವಾ ಶಾಲೆ ಇನ್ನಿತರ ಸಂಸ್ಥೆಗಳು ನಡೆಯಲಿಕ್ಕೆ ಸಾಧ್ಯ. ಯಜಮಾನ ಮುಖ್ಯವಾಗಿ ಸರಿ ಇರಬೇಕಂತ ಹೇಳಿದಂಥ ಒಂದು ಮಾತು ಹಿರಿಯವರು. ಏಕೆಂದರೆ ಆ ಹೇಳಿದಂಥ ಮಾತು ಸತ್ಯ ಆಗ್ತಾ ಉಂಟು. ಯಾಕೆಂದರೆ ಈ ವಿದ್ಯಾರತ್ನ ಎಜುಕೇಷನ್ ಸಂಸ್ಥೆ ಆ ರೀತಿ ಬೆಳೆಯುತ್ತಾ ಉಂಟು. ಏಕೆಂದರೆ ನಮ್ಮ ಹಿರಿಯರಾದಂಥ ಶ್ರೀಯುತ ಉಳಿದೋಟ ರವೀಂದ್ರ ಶೆಟ್ಟಿಯವರು ಎಲ್ಲರನ್ನು ಒಟ್ಟುಗೂಡಿಸಿ ಆತ್ಮೀಯರವಾಗಿ ಅವರು ಒಂದು ಯಾರಲ್ಲೂ ಒಂದು ತಾರತಮ್ಯ ಬೆಳೆಸದೆ ಎಲ್ಲರನ್ನೂ ಒಟ್ಟುಗೂಡಿಸಿ ಈ ದೇರ್ಲಕಟ್ಟೆಯಲ್ಲಿ ಒಳ್ಳೆಯ ಒಂದು ಉತ್ತಮವಾದಂಥ ವಿದ್ಯಾಸಂಸ್ಥೆಯನ್ನು ಬೆಳೆಸಿದ್ದಾರೆ ಅಂತ ಹೇಳಿದರೆ ನಮಗೆ ಬಹಳ ಹೆಮ್ಮೆಯ ವಿಷಯ. ಈ ಪರಿಸರದ ಜನರಿಗೆ ಒಳ್ಳೆಯ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಏಕೆಂದರೆ ನಾವು ನಮ್ಮ ಅಣ್ಣನಾದಂಥ ಶ್ರೀಯುತ ರವೀಂದ್ರ ಶೆಟ್ಟಿಯವರು ನಾವು ತುಂಬ ವರ್ಷದಿಂದ ಚಿರಪರಿಚಿತರು. ಅವರ ಆ ಗುಣ ನಡತೆ ಏನೆಂಬುದನ್ನು ನಾನು ಬಹಳ ವರ್ಷದಿಂದ ಅರಿತವ. ಹಾಗೆ ಯಾವತ್ತೂ ನಮ್ಮ ಮನೆಯಲ್ಲಿ ನಾನು ಅವರ ಹೆದರಿಗೆ ಹೇಳಬಾರದಿತ್ತು. ಯಾಕೆಂದರೆ ಯಾವತ್ತೂ ನಮ್ಮ ಈ ಉಳ್ಳಾಲ ಕ್ಷೇತ್ರದಲ್ಲಿ, ಉಳ್ಳಾಲ ಭಾಗದಲ್ಲಿ ಒಳ್ಳೆಯ ಒಂದು ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ ಅಂತ ಹೇಳಿದರೆ, ರಾಜಕೀಯವಾಗಲಿ ಧಾರ್ಮಿಕವಾಗಲಿ ಇನ್ನಿತರ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮವಾಗಲಿ ಇದರಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲರನ್ನು ಒಟ್ಟುಗೂಡಿಸುವಂಥ ಒಂದು ಮನೋಭಾವ ಅವರಲ್ಲಿ ಇದೆ ಅಂತ ನಾವು ಯಾವಾಗಲೂ ದಿನ ಮನೆಯಲ್ಲಿ ನಾವು ಹೇಳುವಂಥ ಮಾತು. ಏಕೆಂದರೆ ಬಹಳ ಒಳ್ಳೆಯ ಒಂದು ವ್ಯಕ್ತಿತ್ವ, ಒಳ್ಳೆಯ ಒಂದು ಗುಣ. ಯಾರೂ ಸಿಗಲಿ, ಬಡವನು ಸಿಗಲಿ ಶ್ರೀಮಂತನು ಸಿಗಲಿ, ಒಂದೇ ರೀತಿಯ ಆ ಒಂದು ಮನೋಭಾವ ಅವರಲ್ಲಿ ಇದು. ಏಕೆಂದರೆ ಈ ವಿದ್ಯಾಸಂಸ್ಥೆ ಬೆಳೀಲಿಕ್ಕೆ ಈ ಯಜಮಾನ ಇಲ್ಲಿ ನೋಡುವಂಥ ಎಲ್ಲ ಅವರ ಸಂಸ್ಥೆಯ ಪ್ರಾಂಶುಪಾಲಾಗಲಿ ಹಾಗೂ ಶಿಕ್ಷಕವರ್ಗಾಗಲಿ ವಿದ್ಯಾಸಂಸ್ಥೆಯ ಮಕ್ಕಳಾಗಲಿ ಪೋಷಕರಾಗಲಿ ಎಲ್ಲರೂ ಅವರನ್ನು ನೋಡುವಾಗ ಹಿರಿಯರು ಹೇಳಿದಂಥ ಮಾತು ಸತ್ಯ. ಒಂದು ಸಂಸ್ಥೆ ಸರಿ ಇರಬೇಕಾದ್ರೆ ಯಜಮಾನ ಸರಿ ಇರಬೇಕು. ಅದು ನಿಜವಾಗಲೂ ಇದು ಸತ್ಯ ಅಂತ ಹೇಳಲಿಕ್ಕೆ ನಾನು ಈ ಹೊತ್ತು ಹೆಮ್ಮೆ ಪಡ್ತೇನೆ. ಇನ್ನು ಮುಂದಕ್ಕೂ ಈ ಸಂಸ್ಥೆ ಅತಿ ಎತ್ತರಕ್ಕೆ ಬೆಳೆಯಲಿ, ಉನ್ನತ ಸ್ಥಾನಕ್ಕೆ ಬೆಳೆಯಲಿ, ಹೆಸರುವಾಸಿಯಾಗಲಿ, ಇನ್ನೂ ಹೆಮ್ಮರವಾಗಿ ಬೆಳೆಯಲಿ ಅಂತ ಹೇಳಿ
ಈ ಹೊತ್ತು ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. ಏಕೆಂದರೆ ನಾನು ಕಾರ್ಯಕ್ರಮ ನೋಡಲಿಕ್ಕೆ ಬಂದವ. ಏನೋ ಪ್ರೀತಿ ಇಟ್ಟು ಕಳೆದ ವರ್ಷವೂ ನಾನು ಈ ರತ್ನೋತ್ಸವಕ್ಕೆ ಬಂದಿದ್ದೇನೆ. ಈ ಸಲ ಕಾರ್ಯಕ್ರಮ ನೋಡಲಿಕ್ಕಂತೂ ಬಂದಿದ್ದಾವೆ. ಆದರೂ ಪ್ರೀತಿಯಿಂದ ವೇದಿಕೆಗೆ ಕರೆದಿದ್ದಾರೆ. ಅತಿ ಸಂತೋಷ. ಹಾಗೂ ಕರೆದಕ್ಕೆ ಒಂದೆರಡು ಮಾತನ್ನು ಆಡಲಿಕ್ಕೆ ಹೇಳಿದ್ದಕ್ಕೆ ನಾನು ಪಡ್ತಾ ಇದ್ದೇನೆ. I would like to say few words in front of you regarding child development as well as what is the importance of a parent to bring up your child into a good citizen. Before that, let me do an experiment with you. All of you lift your hand, right hand. Nobody here. Lift your right hand. All. Still many are there, not lifting. Lifted? Okay. Say shabash, shabash, shabash. No, I said lift your right hand, say shabash, shabash, shabash. You do like this yourself. Why means I appreciate your tolerance. You are sitting since from 2:30 here. Just now it is around 7:30. 5 hours is over. If I continue like this only another 2 hours, because I have booked my bus at 10:10. I had to leave the stage at 10. So I have the guarantee who are sitting here, you will be listening my words until your children play the dance on the dais. Thank you. By these words, I switch over my speak in Kannada. Because we are all living in Kannada, Karnataka, Matru Bhashe. So many of you cannot understand English in proper way. So I say a few words in Kannada. ಒಬ್ಬ ಸುಭಾಷಿತಕಾರ ಹೇಳ್ತಾರೆ, ವಿನಯಂತು ಸುತಾನಂ ಸ್ವತಃ ಸ್ವ ಸಂಪಾದ ಪುನರ್ನ ಗುಣಃ ಸರ್ವಕೃಪಾನ ಕುರ್ವಂತು ಬೀಜಂ ಸು ಅಂಕುರಂ ಸ್ವತಃ. ಅಂದರೆ ಸಜ್ಜನರು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವುದು ಅವರ ಕರ್ತವ್ಯ. ಅಂದರೆ ಪೇರೆಂಟು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಬೇಕಾಗಿದ್ದು ಅವರ ಕರ್ತವ್ಯ. ಹಾಗೆ ಸದ್ಗುಣಗಳನ್ನು ಬೆಳೆಸ್ಕೋಬೇಕಾಗಿರ್ತಕ್ಕಂಥದ್ದು ಮಕ್ಕಳ ಕರ್ತವ್ಯ. ಹೇಗೆ ರೈತ ಒಬ್ಬ ಬೀಜವನ್ನು ನೆಲಕ್ಕೆ ಹಾಕ್ತಾನೆ, ಆದರೆ ಬೀಜ ಮಳಿಬೇಕಾಗ್ತಕ್ಕಂಥದ್ದು ರೈತನಿಂದಲ್ಲ, ಬೀಜದಿಂದನೇ ಸಾಧ್ಯ. ಈ ಮಾತಿನೊಂದಿಗೆ ನನ್ನ ಮಾತನ್ನು ಆರಂಭಿಸ್ತೇನೆ. ಪೋಷಕರೇ, ನೀವೆಲ್ಲ ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಕಳಿಸ್ತಾ ಇದ್ದೀರಿ. ಏನಕ್ಕೆ ಕಳಿಸ್ತಾ ಇದ್ದೀರಿ? ಈಗ ಹೇಳಿದ್ದೀನಿ ನಾನು, ಸದ್ಗುಣಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಕಳಿಸ್ತಾ ಇದ್ದೀರಿ. ಆ ಮಗು ಒಬ್ಬ ಸರ್ವಾಂಗೀಣ ಬೆಳವಣಿಗೆಯನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಸಮಾಜಕ್ಕೆ ಕೊಡುಗೆ ಆಗಬೇಕು ಅಂತಕ್ಕಂಥ ಮಹದಾಸೆಯಿಂದ ನೀವು ಈ ಮಕ್ಕಳನ್ನು ಈ ಶಾಲೆಗೆ ಕಳಿಸ್ತಾ ಇದ್ದೀರಿ. ಆದರೆ ಮಕ್ಕಳು ಸರ್ವಗುಣ ಸಂಪನ್ನರಾಗಬೇಕು ಅಂತಂದರೆ ನಮ್ಮಗಳ ಕರ್ತವ್ಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನೋ ಮಾತನ್ನು ನಾವೆಲ್ಲರೂ ಕೂಡ ಇವತ್ತು ನೆನಪಿಸ್ಕೋಬೇಕಾಗಿದೆ. ಹಾಗೆ ಒಬ್ಬ ವಚನಕಾರ ಹೇಳ್ತಾನೆ, ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ, ನುಡಿದಡೇನು ನಡೆಯದಿದ್ದಡೇನು, ಹಿಡಿದರತ ಬಿಡದಿರಲು ಅದೇ ಮಹಾಜ್ಞಾನದ ಆಚರಣೆ ಎಂಬೆನು ಅಂತ. ಅಂದರೆ ನಮ್ಮ ಮಾತುಗಳು ಹೇಗಿರಬೇಕು, ಮಕ್ಕಳ ಮಾತು ನಮ್ಮ ಮಾತು ಹೇಗಿರಬೇಕು ಅಂತಂದರೆ ಕೆಟ್ಟ ಮಾತುಗಳಾಗಿರಬಾರ್ದು, ಅವು ಒಳ್ಳೆ ಮಾತುಗಳಾಗಿರಬೇಕು. ಆ ಮಾತುಗಳಿಂದ ಏನಾಗುತ್ತೆ ಅಂತಕ್ಕಂಥದ್ದಾದರೆ ಅದರಿಂದ ಕಲಿಕೆ ಅಂತಕ್ಕಂಥದ್ದಕ್ಕೆ ಹಿಂದೆ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಶಿಕ್ಷಣ ಅಂತಕ್ಕಂಥದ್ದು ಕಲಿಕೆಯಿಂದ ಮಾತ್ರ ಬರುತ್ತಾ? ಇಲ್ಲ. ಕಲಿಕೆ ಶಿಕ್ಷಣ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು ಪೋಷಕರು, ಶಿಕ್ಷಕರು ಮತ್ತು ಶಾಲೆಯ ಆಡಳಿತ ಮಂಡಳಿಯವರ ಮೂಲವಾದಂಥ ಕರ್ತವ್ಯ ಆಗಿರುತ್ತೆ. ಆದ್ದರಿಂದ ಒಳ್ಳೆಯ ಮಾತುಗಳನ್ನು ಯಾವ ಮಗು ಕಲಿತದೆ ಅದರಿಂದ ಕಲಿಕೆ ಉಂಟಾಗುತ್ತೆ. ಲರ್ನಿಂಗ್ ಬೈ ಲಿಸನಿಂಗ್ ಅಂತ ಹೇಳ್ತೀವಿ ಫಸ್ಟ್ ಒನ್. ಅದಕ್ಕೆ LKG ಮಿಸ್ ಬಂದ ತಕ್ಷಣ ಆ ಮಕ್ಕಳಿಗೆ ರೈಮ್ಸ್ ಹೇಳ್ಸ್ಕೊಡ್ತಾರೆ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಅಂತ. ಅವ್ರಿಗೆ ಸಡನ್ನಾಗಿ ಒಂದೇ ಸತಿಗೆ
ಟೇಬಲ್ಸ್ ಹೇಳ್ಕೊಡೋದಿಲ್ಲ ಅಥವಾ ಬರವಣಿಗೆ ಸ್ಟಾರ್ಟ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಬೈ ಲಿಸನಿಂಗ್ ಫಸ್ಟ್. ಮಗು ಅದನ್ನು ಕೇಳ್ತಾ ಕೇಳ್ತಾ ಅಭ್ಯಾಸ ಮಾಡ್ತಾ ಮಾಡ್ತಾ ಭಾಷೆಯನ್ನು ಕಲಿತಾ ಹೋಗ್ತದೆ. ನೀವೆಲ್ಲ ನೋಡಿರ್ತೀರಿ, ಚಿಕ್ಕ ಮಗು ಇದ್ದಾಗ ಮಗು ಆ ತಾಯಿಯ ಮಾತನ್ನು ಕೇಳಿಸ್ಬೇಕು ಅಂತಂದರೆ ಆ ಬಾಯಿ ನೋಡ್ತಾ ಇರ್ತದೆ ಅಂತ. ಯಾಕೆ ನೋಡುತ್ತೆ ಮಗು ಅದನ್ನು? ನಮಗೆ ಆಶ್ಚರ್ಯ ಆಗುತ್ತೆ, ಏನು ಹಿಂಗೆ ನೋಡ್ತಾಳೆ ನನ್ನ ಅಂತ. ಇಲ್ಲ, ಅದು ಕಲಿಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತದೆ. ಹೇಗೆ ಸೌಂಡನ್ನು ಪ್ರೊಡ್ಯೂಸ್ ಮಾಡೋದು, ಈ ಶಬ್ದ ಹೇಗೆ ಉತ್ಪತ್ತಿ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋದಕ್ಕಾಗಿ ಆ ಮಗು ನಿಮ್ಮ ಮುಖವನ್ನು, ನಿಮ್ಮ ಮಾತನ್ನು ದೃಷ್ಟಿ ಇಟ್ಟು ದಿಟ್ಟಿಸಿ ನೋಡ್ತಕ್ಕಂಥ ಕ್ರಿಯೆಯನ್ನು ತೊಡಗಿರುತ್ತೆ. ಆದ್ದರಿಂದ ಪೋಷಕರು ಮಕ್ಕಳ ಜೊತೆಗೆ ಹೆಚ್ಚು ಹೆಚ್ಚು ಮಾತನಾಡೋದನ್ನು ಮಾಡಬೇಕು. ಇವತ್ತು ನಮಗೆ ಮಾತಾಡೋದಕ್ಕೆ ಸಮಯನೇ ಇಲ್ಲ. ಯಾಕಿಲ್ಲ? 108 ಕೆಲಸಕ್ಕೆ ಹೋಗೋರ್ದಂತೂ ಇನ್ನೂ ಕತೆ ಬೇಡ. ಆದರೆ ಅದೆಲ್ಲವನ್ನು ಬದಿಗೊತ್ತಿ ಮಕ್ಕಳೊಂದಿಗೆ ಹೆಚ್ಚು ಹೆಚ್ಚು ಮಾತನಾಡೋದನ್ನು ನಾವು ಕಲಿತಾಗ ಮಕ್ಕಳು ಕೂಡ ಕಲಿಯೋದಕ್ಕೆ ಪ್ರಾರಂಭಿಸ್ತವೆ. ಲರ್ನಿಂಗ್ ಬೈ ಲಿಸನಿಂಗ್ ಆದಮೇಲೆ ಲರ್ನಿಂಗ್ ಬೈ ಸೀಯಿಂಗ್. ವೆನ್ ದ ಚೈಲ್ಡ್ ಸಿ ಸಮಥಿಂಗ್ ದೇ ವಾಂಟ್ ಟು ಲರ್ನ್ ಸಮಥಿಂಗ್. ಅದಕ್ಕೆ ಟೀಚರ್ ನೋಡಿ ಬಣ್ಣದ ಪೇಪರ್ ತಂದು ತೋರಿಸ್ತಾ ಇರ್ತಾರೆ. ಆನೆ ತೋರಿಸ್ಬೇಕು ಅಂತಂದರೆ ಬ್ಲ್ಯಾಕ್ ಕಲರ್ ತೋರಿಸ್ತಾರೆ, ಆರೆಂಜ್ ತೋರಿಸ್ತಾರೆ. ನಿಮಗೆಲ್ಲ ಕಲರ್ಸ್ ಡೇ ಅಂತ ಮಾಡ್ತೀವಿ, ನಾವು ಬ್ಯಾಂಗ್ಳೂರ್ನಲ್ಲಿ ಮಾಡ್ತೀವಿ, ಕಲರ್ಸ್ ಡೇ ಅಂತ ಮಾಡ್ತೀವಿ. ಈ ಸ್ಕೂಲಲ್ಲೂ ಮಾಡಿರ್ಬೋದು. ಯೆಲ್ಲೋ ಕಲರ್ ಅಂದರೆ ಎಲ್ಲ ಯೆಲ್ಲೋ ಕಲರ್ ತಂದಿರ್ತಾರೆ, ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡು ಬರ್ತಾರೆ. ಆ್ಯಂಡ್ ಯೆಲ್ಲೋ ಕಲರ್ ಥಿಂಗ್ಸು, ಬನಾನಾ, ಎವ್ರಿಥಿಂಗ್ ದೇ ವಿಲ್ ಕಲೆಕ್ಟ್ ಆ್ಯಂಡ್ ಕೀಪ್ ಇಟ್ ಇನ್ ದ ಕ್ಲಾಸ್ ರೂಮ್ ಆ್ಯಂಡ್ ದೇ ವಿಲ್ ಟೀಚ್ ಯೆಲ್ಲೋ. By looking into the color, the child learn what is this. ಈಗ ಬನಾನಾ ತೋರಿಸಿ ಬನಾನಾ ಅಂತ ಹೇಳಬೇಕು. ಎಲಿಫೆಂಟ್ ಚಿತ್ರ ತೋರಿಸಿ ಎಲಿಫೆಂಟ್ ಅಂತ ಹೇಳ್ತೀವಿ. ಆವಾಗ ಮಗುವಿನ ಸ್ಮೃತಿ ಪಟಲದಲ್ಲಿ ಆ ಎಲಿಫೆಂಟಿನ ಆಕಾರ, ರಚನೆ, ಆ ಗಾತ್ರ ಎಲ್ಲವೂ ಕೂಡ ನಿಲ್ಲುತ್ತೆ. ಅದು ದೇ ಕ್ಯಾನ್ ಲರ್ನ್ ಇಟ್ ಫ್ರಮ್ ದ್ಯಾಟ್. ಲರ್ನಿಂಗ್ ಫ್ರಮ್ ರೀಡಿಂಗ್, ಇದು ಸ್ವಲ್ಪ ಮುಂದಕ್ಕೆ ಹೋದರೆ ಲರ್ನಿಂಗ್ ಫ್ರಮ್ ರೀಡಿಂಗ್ ಇಟ್ ಟೇಕ್ಸ್ ಪ್ಲೇಸ್. ಮಕ್ಕಳು ಓದಬೇಕು ಅಂತಂದರೆ ಅಕ್ಷರ ಜ್ಞಾನ ಬೇಕು. ಹಾಗಾದರೆ ಈ 3 ಅಂಶಗಳು ಆಗಬೇಕು ಅಂತಂದರೆ ನಾವು ಪೋಷಕರು ಏನು ಮಾಡಬೇಕು ಅನ್ನೋದನ್ನು 2 ಮಾತಲ್ಲಿ ಹೇಳ್ತೀನಿ, ಕೇಳಿಸ್ಕೊತೀರಾ? ನಿಮ್ಮ ಮಕ್ಕಳೆಲ್ಲರೂ ಕೂಡ 100ಕ್ಕೆ 100 ಅಂಕ ಪಡಿಬೇಕು, ಡಾಕ್ಟ್ರೋ ಇಂಜಿನಿಯರು ಒಳ್ಳೆ ಮಗು ಆಗಬೇಕು ಅಂತಂತ ನೀವೆಲ್ಲ ಆಸೆ ಇಟ್ಟು ಈ ಸ್ಕೂಲಿಗೆ ಕಳಿಸಿದ್ದೀರಿ. ಹಾಗಾದರೆ ನನ್ನ 2 ಮಾತುಗಳನ್ನು ಕೇಳೋದ್ರ ಮೂಲಕ ನಿಮ್ಮ ಮಗ ಡಾಕ್ಟ್ರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, 100 ಪಡಿತಾನೆ ಅಂದರೆ ಯಾರಿಗ್ರಿ ಬೇಡ ಅಲ್ವಾ? ಕೇಳಿಸ್ಕೊಳ್ತಾ ಇದ್ದೀರಲ್ಲ? ನಾನು ರವೀಂದ್ರ ಶೆಟ್ಟಿ ಅವ್ರಿಗೆ ಹೇಳಿದೆ, ಒಂದು ಲೈಟನ್ನು ಆ ಕಡೆ ಹಾಕಿ ನಾನು ಅವ್ರ ಮುಖಗಳನ್ನು ನೋಡಬೇಕು, ಹೇಗೆ ಕೂಳ್ತಿದ್ದಾರೆ, ತೂಕುಡಿಸ್ತಾ ಇದ್ದಾರೋ ಅಥವಾ ಏನು ಮಾಡೋದು, ಮಾತು ಮುಂದುವರಿಸ್ಬೇಕು ಅಂತ. ನೆಕ್ಸ್ಟು ಈ ಥರದ ಕಾರ್ಯಕ್ರಮ ಬಂದರೆ ಯಾರು ಮಾತಾಡುವಾಗ ಅಲ್ಲೊಂದು ಲೈಟ್ ಹಾಕಬೇಕು. ಯಾಕೆ ಅಂತಂದರೆ ದ ರಿಯಾಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಹೂ ಆರ್ ಸ್ಪೀಕಿಂಗ್ ಫ್ಯೂ ವರ್ಡ್ಸ್. ವಿದೌಟ್ ಯುವರ್ ರಿಯಾಕ್ಷನ್ ಐ ಕೆನಾಟ್ ಕಂಟಿನ್ಯೂ. ಅದರಿಂದ ನಿಮ್ಮೆಲ್ಲರಿಗೂ ಆಸಕ್ತಿ ಇದೆ. ಏನಿದೆ ಆಸಕ್ತಿ? ನಾವೆಲ್ಲ ಮಾಡ್ತಾ ಇರೋ ಕೆಲಸ ನಮ್ಮ ಮಕ್ಕಳಿಗಾಗಿ. ಆ ಮಕ್ಕಳು ಬೆಳಿಬೇಕು ಅಂತಂದರೆ ನಾನು ಹೇಳೋ 2 ಮಾತುಗಳನ್ನು ನೀವು ಕೇಳಲೇಬೇಕು. ಹಾಗಾದ್ರೆ ಪೋಷಕರಾದವ್ರು ಏನು ಮಾಡಬೇಕು? ಶಾಲೆಗೆ ಬೇಗ ಬೇಗ ರೆಡಿ ಮಾಡಿ ಕಳಿಸ್ತೀರಿ. ರೆಡಿ ಮಾಡಿ ಕಳಿಸಿ ಸ್ಕೂಲ್ ವ್ಯಾನ್ ಹತ್ತಿಸೋದು ಅಥವಾ ಸ್ಕೂಲ್ ಎದುರಿಗೆ ತಂದು ಬಿಟ್ಬಿಟ್ರೆ ನಮ್ಮ ಕೆಲಸ ಮುಗೀತು. ಎಲ್ಲ ರವೀಂದ್ರ ಶೆಟ್ಟಿ ಅವರು ಮತ್ತು ಅವರ ಮಿಸಸ್ ಸೌಮ್ಯ ಅವರು HM ಅವ್ರಿಗಿಂತ 3 ಜನ ಸೇರಿ ನಿಮ್ಮೆಲ್ಲ ಕಲಿಸ್ಬಿಡ್ತಾರೆ ಅಂತಕ್ಕಂಥ ಭಾವನೆಯಲ್ಲಿ ನಾವಿದ್ದೀವಿ. ಅದಲ್ಲ, ನೀವು ಮಕ್ಕಳನ್ನು ರೆಡಿ ಹೇಗೆ ಮಾಡ್ತೀರೋ ಅದೇ ರೀತಿ ಶಾಲೆಯಲ್ಲಿ ಏನು ಮಾಡಿದ್ದಾರೆ ಪೋಷಕರು ಗಮನಿಸಬೇಕಾಗ್ತದೆ. ನನ್ನ ಮಗು ಇವತ್ತು ಏನಾಯಿತು ಅನ್ನೋದನ್ನು ದಿನಂಪ್ರತಿ ಅವರನ್ನು ಕೇಳಬೇಕಾಗ್ತದೆ. ಫ್ರಮ್ LKG to 10th ಸ್ಟ್ಯಾಂಡರ್ಡ್. ಅವನು 9th 8th ಬಂದಾಗೆಲ್ಲ ಹೇಳ್ತಿರ್ತಾನೆ, ಹೋಗಮ್ಮ ಅಂತಾನೆ. ದೇ ವೋಂಟ್ ಟಾಕ್ ವಿತ್ ಯು. ವೈ? ಅವ್ರಿಗೂ ಕೂಡ ಒನ್ನೆಸ್ ಬರ್ತಾ ಇರ್ತದೆ. ದಟ್ ಇಸ್ ಅ ವೆರಿ ಡೇಂಜರಸ್ ಇಯರ್. ದಟ್ ಇಸ್ ಅಡೋಲಸೆಂಟ್ ಅಂತ ಕರಿತೀವಿ ನಾವು. ಅಡೋಲಸೆಂಟ್ ಅಂದರೆ ಈತ ಕಡೆ ಹರಿಯದವರು ಅಲ್ಲ, ಈ ಕಡೆ ಮಕ್ಕಳು ಅಲ್ಲ, ಬಾಲ್ಯಾವಸ್ಥೆನೂ ಅಲ್ಲ, ಸೈಕಾಲಜಿನಲ್ಲಿ ಹೇಳ್ತೀವಿ ಬಾಲ್ಯಾವಸ್ಥೆನೂ ಅಲ್ಲ, ಅಥವಾ ವಯಸ್ಕರು ಅಲ್ಲ, ಹದಿಹರೆಯದವರು ಅಂತೀವಿ. 8, 9, 10ನೇ ಮಕ್ಕಳಿದಾರಲ್ಲ ಅವರಿಗೆ ಹದಿಹರೆಯದವರು ಅಂತ ಕರಿತೀವಿ ಸೈಕಾಲಜಿನಲ್ಲಿ. ಅವರ ಮನಸ್ಸಿನಲ್ಲಿ 100 ಆಸೆಗಳು 100 ಕನಸುಗಳು ಓಡಾಡ್ತಾ ಇರ್ತವೆ. ಆವಾಗ ನಾವು ಬಿಟ್ಬಿಡ್ತೀವಿ. ಆಗ ಮಕ್ಕಳು ತಮ್ಮ ದಾರಿ ತಪ್ತಾರೆ. ಅದರಿಂದ LKGಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಟ್ಲೀಸ್ಟ್ 10th ಸ್ಟ್ಯಾಂಡರ್ಡ್ವರೆಗೆ ಮಗು ದಿನ ಬೆಳಗ್ಗೆ ಬಂದ ತಕ್ಷಣವೇ ಅವನನ್ನು ಸಂಜೆ ಬಂದ ತಕ್ಷಣ ಶಾಲೆಯಲ್ಲಿ ಏನಾಯಿತು, ಯಾರ ಜೊತೆ ಏನು ಮಾತಾಡಿದ್ಯಾ, ಹೇಗೆ ಮಾಡಿದ್ರು, ಪಾಠ ಏನು ಮಾಡು, ನೀನೇನು ಕೊಟ್ಟಿದ್ದಾರೆ ವರ್ಕು, ಎಲ್ಲವನ್ನು ಪರೀಕ್ಷೆ ಮಾಡುವಂಥ ಒಂದು ಪ್ರಯತ್ನ
ಪೋಷಕರಿಂದ ಯಾವುದು ನಡೀತದೆ ಅಂಥ ಮಕ್ಕಳು ದಾರಿ ತಪ್ಪದ ಹಾಗೆ ಉಳಿತಾರೆ. ಆ ಪೇರೆಂಟಲ್ ಕೇರನ್ನು ನಾವು ತೆಗೆದುಕೊಳ್ಳದೆ ಹೋದರೆ ಮುಂದೆ ಒಂದು ದಿನ ಪಶ್ಚಾತ್ತಾಪ ಪಡಬೇಕಾಗ್ತದೆ. ನೀವೆಲ್ಲ ದಿನಂಪ್ರತಿ ಪತ್ರಿಕೆಗಳಲ್ಲಿ, ದಿನಪತ್ರಿಕೆಯಲ್ಲಿ, ಟಿ ವಿನಲ್ಲಿ ನೋಡ್ತಾ ಇದ್ದೀರಿ, 9ನೇ ತರಗತಿ ಮಗು ಹ್ಯಾಂಗ್ ಮಾಡ್ಕೊಳ್ತದೆ. ಯಾಕೆ ಮಾಡ್ಕೊಳ್ತದೆ? ಆ ಮಗುಗೆ ಕೇಳಿಸ್ಕೊಳ್ಳುವಂಥ ಸಾಮರ್ಥ್ಯ ಕಳೆದೋಗಿದೆ. ಯಾರೋ ಒಬ್ಬರು ಏನೋ ಹೇಳಿದ್ರು ಅಂದ ತಕ್ಷಣವೇ ಅದನ್ನು ಮನಸ್ಸಿನ ಆಳಕ್ಕೆ ತೆಗೆದುಕೊಂಡು ಹೋಗಿ ಯಾವುದೋ ವಿಪರೀತವಾದಂಥ ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥ ಕೆಲಸ ಇವತ್ತು ಮಕ್ಕಳಲ್ಲಿ ನಡೀತಾ ಇದೆ. ಆದ್ದರಿಂದ ಆ 8, 9, 10ನೇ ತರಗತಿ ಮಕ್ಕಳ ಪೋಷಕರು ಯಾರಿದ್ದೀರಿ ಅವರು ಅತ್ಯಂತ ಸೂಕ್ಷ್ಮವಾಗಿ ನಿಮ್ಮ ಮಕ್ಕಳನ್ನು ಗಮನಿಸಬೇಕು. ಸ್ವಲ್ಪ ಬದಲಾವಣೆ ಅವನ ವಾಯ್ಸಲ್ಲಾಗಿರ್ಬೋದು, ಅವನ ಮಾತಿನಲ್ಲಾಗಿರ್ಬೋದು, ಅವನ ನಡತೆಯಲ್ಲಾಗಿರ್ಬೋದು ಬದಲಾವಣೆ ಕಂಡ ತಕ್ಷಣವೇ ಶಾಲೆಗೆ ಬರಬೇಕು. ಅವರ ಶಿಕ್ಷಕರನ್ನು ಕಾಣಬೇಕು, ಮಾತಾಡಬೇಕು, ಏನು ಬದಲಾವಣೆ ಅಂತ ಗೊತ್ತಾಗುತ್ತೆ. ಅದರಿಂದ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ. ನಾನು ನೋಡಿದ್ದೀನಿ, ಎಷ್ಟೋ ಕಡೆ ನೋಡಿದ್ದೀನಿ, ಪೋಷಕರು ಬರ್ತಾರೆ ತರಗತಿಗೆ, ಅಂದರೆ ಶಾಲೆಗೆ ಬರ್ತಾರೆ. ಹೇಗೆ ಬರ್ತಾರೆ? ಮುಖ ಗಂಟಿಕ್ಕೊಂಡು ಎಷ್ಟು ದಪ್ಪ ಮಾಡಿಕೊಂಡು ಟೀಚರ್ ಮುಂದೆ ಬಂದು ಅವ್ರ ಸಮಸ್ಯೆ ಹೇಳೋ ಬದಲಾಗಿ ಮಕ್ಕಳನ್ನು ತಾವೇ ವಹಿಸ್ಕೊಂಡು ಟೀಚರ್ದೇ ಏನೋ ತಪ್ಪು ಅನ್ನೋ ರೀತಿಯಲ್ಲಿ ಬಂದು ಒಂದೇ ಸತಿ ಜಗಳಕ್ಕೆ ಬರ್ತಾರೆ. ಅದಾದರೆ ನಿಮ್ಮ ಮಗುವಿನ ಭವಿಷ್ಯ ಉಜ್ವಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮೊದಲು ನೀವು ಸೂಕ್ಷ್ಮತೆಗಳನ್ನು ಅರ್ಥಕೋಬೇಕು. ಶಾಲೆಗೆ ಬನ್ನಿ, ನಗುಮುಖದಿಂದ ಬನ್ನಿ. ಅದೇನೇ ಸಮಸ್ಯೆ ಇರಲಿ, ಅದು ಯಾವುದು ಕೂಡ ಸಮಸ್ಯೆ ಅಲ್ಲ. ಅದು ಗುರುವಿನ ಹತ್ರ ಬಂದರೆ, ಅಂದರೆ ಶಿಕ್ಷಕರ ಹತ್ರ ಬಂದರೆ ಆ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದೆ. ಅದಕ್ಕೆ ನಮ್ಮ ಸಂಸ್ಕೃತಿನಲ್ಲಿ ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತೀವಿ. ಹರ ಕೊಲ್ಲುವಡೆ ಗುರು ಕಾಯುವ ಅಂತಕ್ಕಂಥ ನುಡಿಯು ಕೂಡ ಅದರಿಂದನೇ ಬಂದಿದೆ. ಹರ ಅಂದರೆ ದೇವರು. ದೇವರು ನಿನ್ನನ್ನು ಕೊಲ್ಲಕ್ಕೆ ಬಂದರೂ ಕೂಡ ನಿನ್ನ ಹಿಂದೆ ಗುರು ಇದ್ದ ಅಂತಂದರೆ ಅವನು ಹರನೂ ಓಡೋಗ್ತಾನೆ, ಹರಿನೂ ಓಡೋಗ್ತಾನೆ. ಆದ್ದರಿಂದ ನೀವು ಶಿಕ್ಷಕರ ಹತ್ರ ಬರಬೇಕು ಅಂತಂದರೆ ನಗುಮುಖದಿಂದ ಬನ್ನಿ. ಅವರನ್ನು ನಿಮ್ಮ ಮನೆಯವರು ಅನ್ನೋ ಒಂದು ರೀತಿಯಲ್ಲಿ, ಮನೆಯವರಂದರೆ ಬೇರೆ ಅರ್ಥ ಕಲ್ಪಿಸ್ಕೋಬಾರ್ದು, ತಂಗಿ, ಅಕ್ಕ ಅಥವಾ ನಿಮ್ಮ ಬಂಧುಗಳು ಅಂತಕ್ಕಂಥ ರೀತಿಯಲ್ಲಿ ಅವರಿಗೆ ಒಳ್ಳೆ ಮಾತುಗಳಲ್ಲಿ ಹೇಳಿ, ಅವರು ಕೂಡ ನಿಮ್ಮ ಮಕ್ಕಳಿಗಾಗಿಯೇ ತಮ್ಮ ಬೆಳಗಿನ ನೀವು ಬರೀ ಒಂದು ಮಗುವನ್ನು ನೋಡ್ಕೊಳ್ಳೋದಕ್ಕೆ ಅಷ್ಟೆಲ್ಲ ಕಷ್ಟಪಡ್ತೀರಿ. ಶಾಲೆಯಲ್ಲಿ ಒಂದು ತರಗತಿಯಲ್ಲಿ 40, 50, 60 ಇಡೀ ಶಾಲೆ ತೆಗೆದುಕೊಂಡ್ರೆ 975. ಇದೇನು ಸುಮ್ಮನೆ ಸಂಖ್ಯೆನಾ? ಒಂದು ಮಗುವಿಗೆ ನೀವು 2 ತುತ್ತು ತಿನ್ನಿಸೋ ಅಷ್ಟೊತ್ತಿಗೆ ಕೋಪಿಸ್ಕೊಂಬಿಟ್ಟು ಪಠಾರ್ ಅಂತ 2 ಹೊಡಿತೀರಿ. ಹೌದಾ ಅಲ್ವೋ? ತಾಯಂದಿರಾಗಿರ್ಬೋದು, ಯಾರಾದರೂ ಆಗಿರ್ಬೋದು. ತಂದೆ ಅಂತೂ ಬಿಟ್ಟೇ ಬಿಡಿ, ಅವ್ರು ಎಲ್ಲಿರ್ತಾರೆ ಗೊತ್ತೇ ಆಗಲ್ಲ, ಈ ಕಾರ್ಯದಲ್ಲೇ ಗೊತ್ತಾಗೋದಿಲ್ಲ. ಅವ್ರದ್ದು ಮುಗಿದೋಗಿದೆ ಕೆಲಸ ಅನ್ಕೊಬಿಟ್ಟು ಅವರೆಲ್ಲ ಕೂತಿದ್ದಾರೆ ನೋಡಿ. ಈಗೆಲ್ಲ ಎಲ್ಲ ತಾಯಂದಿರು ಬಂದು ಕೂತಿದ್ದೀರಿ. ನಿಮ್ಮ ಪಕ್ಕದವ್ರು ಎಲ್ಲವರೇ ಗೊತ್ತಾ? ಎಲ್ಲವರೇ? ಯಾಕೆ ಬಂದಿಲ್ಲ ಅವರೆಲ್ಲ? ಅವ್ರದ್ದು ಅರ್ಧ ಜವಾಬ್ದಾರಿ ಇದೆ ಅಲ್ವಾ? ಬರಬೇಕಲ್ವ ಅವರು? ನೀವು ಅವ್ರನ್ನ ಕರ್ಕೊಂಡು ಬರಬೇಕಲ್ವಾ? ಲಾಸ್ಟ್ ಇಯರ್ ಈ ಮಾತು ಹೇಳಿದೆ ನಾನು, ನೆಕ್ಸ್ಟ್ ಇಯರ್ ಬಂದಾಗ ಇದು 50-50 ಆಗಬೇಕು ಅಂತ. ಇದು 50-50 ಆಗಲೇ ಇಲ್ಲ, ಇನ್ನು 90-10 ಆಗಿದೆ. 90% ಮಹಿಳೆಯರಿದ್ದರೆ 10% ಮಾತ್ರ ಬಂದವರು ಅಲ್ಲಿ ಸ್ವಲ್ಪ ಐಸ್ ಕ್ರೀಮು ಇನ್ನೊಂದು ಅದಕ್ಕೆ ಇದಕ್ಕೆ ಓಡಾಡ್ತಿದ್ದೀರಿ. ಯಾಕೆ? ನೀವು ಅವ್ರನ್ನ ಹಾಗೆ ಬಿಟ್ಬಿಟ್ಟಿದ್ದೀರಿ. ಬಿಡಬೇಡಿ, ಇನ್ಮೇಲಿಂದ ಅವ್ರನ್ನ ನಾಳೆ ಕರ್ಕೊಂಡು ಬರಬೇಕು. ಅವ್ರಿಗೂ ಕೂಡ ಜವಾಬ್ದಾರಿ ಕೊಡಬೇಕು. ಮಕ್ಕಳು ನಿಮ್ಮ ಮಾತು ಕೇಳದೆ ಹೋದರೆ ತಂದೆ ಮಾತು ಕೇಳ್ತಾರೆ, ತಂದೆ ಮಾತು ಕೇಳದೆ ಹೋದರೆ ತಾಯಿ ಮಾತು ಕೇಳ್ತಿರ್ತಾರೆ. ಇಬ್ಬರಲ್ಲಿ ಒಬ್ಬರ ಹತ್ರ ಒಂದು ಬಿಗಿ ಇರ್ತದೆ, ಇಬ್ಬರು ಸೇರಿದರೆ ಇನ್ನೂ ಬಿಗಿ ಆಗ್ತದೆ. ಅದರಿಂದ ಒಳ್ಳೆ ಮಾತಲ್ಲಿ ಬನ್ನಿ. ಶಿಕ್ಷಕರ ಜೊತೆಗೆ ನಿಮ್ಮ ಸಮಸ್ಯೆಗಳೇನಿದೆ ಅನ್ನೋದನ್ನು ತಿಳಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಪಡೆದುಕೊಂಡು ಹೋದರೆ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ. ಅದರಿಂದ ನಮ್ಮ ಕರ್ತವ್ಯವೂ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ನಾವು ಸೇರಬೇಕು. ಕೈ ಸೇರಿದರೆ ಚಪ್ಪಾಳೆ, ಒಂದೇ ಕೈ ಸೇರಿದರೆ ನಾನು ಬಡ್ಕೋಬೇಕು ಅಷ್ಟೇ. ಹೌದಾ? 2 ಸೇರಿದರೆ ಚಪ್ಪಾಳೆ ಆಗ್ತದೆ. ಚಪ್ಪಾಳೆ ಹೊಡೆದ್ರೆ ಅನೇಕ ರೋಗಗಳು ಮಾಯ ಆಗ್ತದೆ ಅಂತೇಳ್ಬಿಟ್ಟು ನಮ್ಮ BM ಹೆಗಡೆ ಸಾರ್ ಅಂತ ಇದ್ದಾರೆ ಇಲ್ಲಿ ಅವರೇ ಅಂತ ಕಾಣುತ್ತೆ. ಅವರು ಹೇಳ್ತಾಯಿದ್ರು, ನಮ್ಮ ಟೀಚರ್ ಹೇಳ್ತಾನೆ ಇದ್ರು, ನಿಮಗೆ ಚಪ್ಪಾಳೆ ತಟ್ಟಿ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ ಅಂಥೇಳಿ. ಯಾಕೋ ನಿಮ್ಮ ಕೈ ಚೇರ್ ಕಟ್ಟಾಕ್ಬಿಟ್ಟಿದೆ ಅಂತ ಕಾಣುತ್ತೆ. ನಾನು ಮಾತು ನಿಲ್ಲಿಸ್ಬೇಕು ಅಂದರೆ ಜೋರಾಗಿ ಚಪ್ಪಾಳೆ ಹೊಡೀರಿ, ಆಮೇಲೆ ನಿಲ್ಲಿಸ್ತೀನಿ ನಾನು. ಈಗಲೇ ನಿಲ್ಲಿಸಬೇಕು ಅಂತ ಇಲ್ಲ, ನನಗೆ ಇನ್ನೂ ಟೈಮ್ ಇದೆ ಬೇಕಾದಷ್ಟು, ಇನ್ನೂ ಅನೇಕ ಅಂಶಗಳನ್ನು ನಾನು ಮಾತಾಡೋದಿದೆ. ಆದ್ದರಿಂದ ನನ್ನ ಮಾತನ್ನು ಮುಂದುವರಿಸ್ತೀನಿ. ಬಂಧುಗಳೇ, ಇವತ್ತು ಶಾಲೆ ನಡೆಸೋದು ಅಂತಂದರೆ ಅತ್ಯಂತ ಕಠಿಣದಲ್ಲಿ ಕಠಿಣವಾಗಿರ್ತಕ್ಕಂಥ ಕೆಲಸ. ಯಾಕೆ ಅಂತಂದರೆ 2 ಪೋಲ್ ಇದೆ ಇಲ್ಲಿ, 2 ಪೋಲರೈಸೇಷನ್ ಆಗಿದೆ. ಒಂದು ಪೋಷಕರು, ಇನ್ನೊಬ್ಬರು ನಮ್ಮ ಇಲಾಖೆಯ ದ್ವಂದ್ವ ನೀತಿಗಳು. ಪೋಷಕರು ಹೇಗೆ ಕಾರಣರಾಗ್ತಾರೆ ಅಂತಂದರೆ ಅವ್ರಿಗೆ ಆಸೆ ಇದೆ,
ತಪ್ಪಲ್ಲ ನಾನು ಹೇಳೋದು, ಸರಿ, ನಿಮ್ಮ ಆಸೆನೂ ಸರಿಯೇ. ಆದರೆ ನಿಮ್ಮ ಆಸೆ ಏನಿದೆ? ಎಲ್ಲ ಮಕ್ಕಳು 100ಕ್ಕೆ 100 ತೆಗೆದುಕೋಬೇಕು, ಎಲ್ಲ ಮಕ್ಕಳು 99 ಬರಬೇಕು, ಎಲ್ಲ ಮಕ್ಕಳು ಫಸ್ಟ್ ರ್ಯಾಂಕೇ ಬರಬೇಕು ಅನ್ನೋದು ಆಸೆ. ಆದರೆ ಒಬ್ಬ ವ್ಯಕ್ತಿ ಆದರೆ ಆ ವ್ಯಕ್ತಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವಂತಿಕೆ ಅಂತಕ್ಕಂಥದ್ದು ಇರ್ತದೆ. ಅಂದರೆ ಎವ್ರಿ ಒನ್ ಹ್ಯಾವ್ ಎ ಕೆಪಾಸಿಟಿ ಆಫ್ ಹಿಸ್ ಓನ್. ಎವ್ರಿ ಇಂಡಿವಿಜುವಲ್ ಇಸ್ ಯುನಿಕ್. ಅಂದರೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ಪಕ್ಕದಲ್ಲಿರೋನಿಗೆ ಯಾವುದೇ ಕಾರಣಕ್ಕೂ ಸಂಬಂಧ ಸರಿ ಹೊಂದೋದಿಲ್ಲ. ಅವನದೇ ಆಗಿರ್ತಂಥ ಕೆಲವು ಲಕ್ಷಣಗಳಿರ್ತವೆ, ಗುಣಗಳಿರ್ತವೆ. ಅವನು ತನ್ನದೇ ಆದಿರ್ತ ದಾರಿನಲ್ಲಿ ಹೋಗ್ತಾ ಇರ್ತಾನೆ. ಅದನ್ನು ನೀವು ಅರ್ಥಕೊಂಬಾರ್ದು. ನನ್ನ ಮಗ ಎಲ್ಲಿ ಯಾವುದರಲ್ಲಿ ಮುಂದಿದ್ದಾನೆ, ಓದೋದ್ರಲ್ಲ, ಬರೆಯೋದ್ರಲ್ಲ, ಆಟದಲ್ಲ, ಡ್ರಾಯಿಂಗಲ್ಲ, ಮ್ಯೂಸಿಕ್ಕಲ್ಲ, ಅಥವಾ ಚೆಂಡೆ ಮದ್ದಳೆ ಅಲ್ಲ, ಅಥವಾ ನಿಮ್ಮ ಕಂಸಾಳೆನಲ್ಲ, ಎಲ್ಲಿದ್ದಾನೆ ಅನ್ನೋದನ್ನು ಕಂಡುಹಿಡಬೇಕು. ಅವನನ್ನು ಆ ಕಡೆಗೆ ಪ್ರೋತ್ಸಾಹ ಮಾಡಿದ್ದೆ ಆದರೆ ಅವರು ಸಾಧನೆಯ ಶಿಖರಕ್ಕೆ ಏರಿ ನಿಮ್ಮ ಹೆಸರನ್ನು ತರೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಐ ಥಿಂಕ್ ನನಗೆ ಗೊತ್ತಿದೆ, ಐಶ್ವರ್ಯ ರೈ ನಿಮ್ಮೂರವಳೆ ಅಂತ ಕಾಣುತ್ತೆ. ಅವ್ರು ಏನು ಓದೋರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಅವರ ಸಾಧನೆಯಿಂದಾಗಿ ನಿಮ್ಮೂರಿಗೆ ಹೆಸರು ಬರ್ತದೆ. ಮಂಗಳೂರವಳು ಐಶ್ವರ್ಯ ರೈ ಅಂತ ಬಾಂಬೆನಲ್ಲಿ ಹೇಳ್ತಾರೆ. ಅಂದರೆ ನಿಮ್ಮ ಮಗ, ನಿಮ್ಮ ಮಗಳು ಅದೇ ರೀತಿಯಾದ ಅಮಿತಾಬ್ ಬಚ್ಚನ್ ಆಗ್ಬೋದು, ಐಶ್ವರ್ಯ ರೈ ಕೂಡ ಆಗ್ಬೋದು. ಅಥವಾ ಡ್ರಾಯಿಂಗಲ್ಲಿ ಮುಂದುವರೆದಿದ್ದರೆ ಯಾರೋ ಇನ್ನೊಬ್ಬರು ಯಾವುದೋ ಡ್ರಾಯಿಂಗಲ್ಲಿ ಆಗ್ಬೋದು. ಅಥವಾ ಅರುಣಿ ಸಿನ್ಹಾ ಥರ ಯಾರು ಆ್ಯಂಪ್ಯುಟೆಡ್ ಲೆಗ್ಗಲ್ಲಿ, ಅಂದರೆ ಕಾಲು ಇಲ್ಲದೇ ಹಿಮಾಲಯ ಶಿಖರವನ್ನು, ಎವರೆಸ್ಟ್ ಶಿಖರವನ್ನು ಏರಿರ್ತಕ್ಕಂಥ ಒಬ್ಬ ಮಗಳಾಗ್ಬೋದು. ಅಂಥ ಪ್ರೋತ್ಸಾಹವನ್ನು ನೀವು ಕೊಡಬೇಕಾಗ್ತದೆ. ಬರೀ ಓದಿನ ಹಿಂದೆ ಹೋಗಬಾರ್ದು, ಅಂಕಗಳ ಹಿಂದೆ ಹೋಗಬಾರ್ದು, ಮಾರ್ಕ್ಸ್ನ ಹಿಂದೆ ಹೋಗಬಾರ್ದು. ಅವನ ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಗಿರುತ್ತೆ, ಇಲ್ಲಿ ಶಾಲೆಯಲ್ಲಿ ಕಾಂಡಕ್ಟ್ ಬಿಲ್ಡಿಂಗ್ ಆಗಿರುತ್ತೆ. ಅಂಥದ್ರ ಕಡೆಗೆ ನೀವೆಲ್ಲ ಗಮನ ಹರಿಸಬೇಕು. ಆ ಒಂದು ದೃಷ್ಟಿಯಲ್ಲಿ ಪೋಷಕರು ಕೂಡ ಗಮನಿಸಿ ನಿಮ್ಮ ಮಕ್ಕಳ ಏನು ಆಸೆ ಇದೆ ಅದನ್ನು ಈಡೇರಿಸುವಂಥ ಕ್ರಿಯೆಯಲ್ಲಿ ನಾವು ತೊಡಗಬೇಕಾಗ್ತದೆ. ಅದಾದ ನಂತರ ಏನಾಗಬೇಕು? ಮಗುವಿಗೆ ಇವತ್ತು ಅನೇಕ ಸವಲತ್ತುಗಳಿದೆ. ನಮ್ಮ ಹತ್ರ ದುಡ್ಡಿದೆ, ಅದು ಹೆಂಗೆ ಬರ್ತದೆ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆದರೂ ಸ್ವಲ್ಪ ದುಡ್ಡು ಮಾಡ್ತಾನೆ ಇರ್ತೀವಿ. ಆ ದುಡ್ಡನ್ನು ಹೇಗೆ ಕೊಡಬೇಕು, ಹೇಗೆ ಖರ್ಚು ಮಾಡಬೇಕು ಅದು ಕೂಡ ನಾವು ಅರ್ಥಕೋಬೇಕಾಗ್ತದೆ. ಎಲ್ಲ ಕೂಡ ಇವತ್ತು ಮಾಸ್ ಮೀಡಿಯಾ ಮಾಸಾಗಿ ಎಲ್ರಿಗೂ ತಲೆ ಮೇಲೆ ಚಪ್ಪಡಿ ಹಾಕ್ತಾ ಇದೆ. ಯಾಕೆ ಗೊತ್ತಾ? ಅದು ಒಂದು ಅಡಿಕ್ಟ್. ಈಗ ನನ್ನೇ ತಾರೆ ಯಾರೊಬ್ಬರು ಡಾಕ್ಟ್ರ್ ಹೇಳ್ತಾ ಇದ್ರು ನನಗೆ, ಮೊದಲೆಲ್ಲ ಏನು ಹೆಂಡ ಸರಾಯಿ ಕುಡಿಯೋರಿಗೆ, ಡ್ರಗ್ ಅಡಿಕ್ಟ್ ಆದವರಿಗೆ ಅವರನ್ನು ಬಿಡಿಸುವಂಥ ಒಂದು ಸಂಸ್ಥೆಗಳು ಪ್ರಾರಂಭ ಆಗ್ತಿತ್ತಂತೆ. ಈಗ ಇನ್ನು ಮುಂದೆ 2, 3, 4 ವರ್ಷದಲ್ಲಿ ಮೊಬೈಲ್ ಚಟ ಬಿಡಿಸೋದಕ್ಕಾಗಿ ಮತ್ತೊಂದು ಸಂಸ್ಥೆ ಪ್ರಾರಂಭ ಆಗುತ್ತೆ. ಮೊಬೈಲಿಂದ ದೂರ ಇರಿಸೋದಕ್ಕೆ ಮಕ್ಕಳನ್ನು ಮತ್ತು ಮನೆಯವರನ್ನು, ಅದು ಕೂಡ ಒಂದು ಸಂಸ್ಥೆ ಪ್ರಾರಂಭ ಆಗ್ಬೋದು ಇನ್ಮೇಲೆ ಅಂತಕ್ಕಂಥ ಭಾವನೆಯನ್ನು ಅವ್ರು ವ್ಯಕ್ತ ಮಾಡ್ತಾ ಇದ್ದಾರೆ. ಅಂದರೆ ಅದರ ದುರ್ವ್ಯಸನ ಎಷ್ಟು ಅಗಾಧ ಪ್ರಮಾಣದಲ್ಲಿ ನಮ್ಮಲ್ಲಿ ಆವರಿಸ್ಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ನೋಡ್ತೀನಿ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ಮೊನ್ನೆ ಒಂದು ವಿಡಿಯೋನಲ್ಲಿ ನೋಡ್ತಾ ಇದ್ದೆ ನಾನು, ಇನ್ನು ಹಾಲು ಕುಡಿಯೋ ಮಗು. ಆ ವಿಡಿಯೋನ ಅದು ಮೊಬೈಲಲ್ಲಿ ಒಂದು ಯಾವುದೋ ಪಿಕ್ಚರನ್ನು ಹಾಕಿ ಅದ್ರ ಮುಂದೆ ಹಿಡಿದ್ರೆ ಕುಲಕಲ ನಗ್ತದೆ. ಮೊಬೈಲ್ ಕಿತ್ಕೊಂಡು ತಕ್ಷಣವೇ ಚಿಟಾರನ್ನು ಚೀರಿಬಿಟ್ಟು ಏನು ರೂಮ್ ತುಂಬ ಉಳ್ಳಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಅರ್ಥ ಅದು ಎಷ್ಟು ದುಶ್ಚಟವಾಗಿ ನಮ್ಮಲ್ಲಿ ಬೆಳೀತಾ ಇದೆ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಲಾಸ್ಟ್ ಟೈಮ್ ಬಂದಾಗ ಟಿ ವಿ ಹೇಳ್ತಾ ಇದ್ದೆ, ಈಗ ಟಿ ವಿ ಕಡಿಮೆ ಆಗಿದೆ ನನ್ನ ಪ್ರಕಾರ. ಟಿ ವಿ ಬಿಟ್ಟು ಈಗ ಎಲ್ಲ ಕಡೆ ಆ್ಯಂಡ್ರಾಯ್ಡು, ಅದು ಜಿಯೋ ಅಂತ ಬಂದಿದೆಯಲ್ಲ, ಆ ಜಿಯೋ ಅಂತಕ್ಕಂಥದ್ದು ಅವನಿಗೆ ವ್ಯವಹಾರ ಆದರೆ ನಮ್ಮ ಮಕ್ಕಳ ಜೀವಕ್ಕೆ ಕುತ್ತು ತರುವಂಥ, ಜಿಯೋವನ್ನು ತೆಗೆಯುವಂಥ ಜಿಯೋ ಆಗಿದೆ. ಅದರಿಂದ ಆ ನೆಟ್ ಬಳಸೋದ್ರಲ್ಲಿ ಸ್ವಲ್ಪ ಮಕ್ಕಳ ಕಡೆ ನೀವೆಲ್ಲ ಗಮನ ಕೊಡಬೇಕು. ನೆಟ್ಟಲ್ಲಿ ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ, ಒಳ್ಳೆಯದಿದೆ, ತುಂಬ ಒಳ್ಳೆಯದಿದೆ, ಏನು ಬೇಕೋ ಅದು ಎಲ್ಲವೂ ನನಗೆ ಸಿಗುತ್ತೆ. ಆದರೆ ಅದರ ಜೊತೆಗೆ ಬೇಡದ್ದೇನಿದೆ ಅದು ಕೂಡ ಅದ್ರ ಜೊತೆ ಪಕ್ಕದಲ್ಲೇ ಇದೆ. ನಮ್ಮ ಮಕ್ಕಳು ಆ ಏಜಲ್ಲಿ ಇರ್ತಕ್ಕಂಥ ಮಕ್ಕಳು ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನು ತುಲನೆ ಮಾಡಿ ಇವ್ಯಾಲ್ಯೂಯೇಟ್ ಮಾಡಿ ತಮಗೇನು ಬೇಕು ಅದನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇರೋದಿಲ್ಲ ಅವ್ರಿಗೆ. ಯಾವಾಗಲೂ ಯಾವುದು ಕೆಟ್ಟದ್ದಿದೆ ಅದನ್ನೇ ಬೇಗ ಆರಿಸ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಅಥವಾ ಒಂದು ವೀಕ್ ಮೈಂಡೆಡ್ನೆಸ್ ಅವರಲ್ಲಿ ಇರ್ತದೆ. ಆದ್ದರಿಂದ ಮೊಬೈಲ್ನಿಂದ ದೂರ ಇರ್ತಕ್ಕಂಥ ಕರ್ತವ್ಯವನ್ನು ನಾವೆಲ್ಲ ಪೋಷಕರು ಮಾಡಬೇಕಾಗಿದೆ. I am here to propose the vote of thanks. First of all, I would like to thank Mr. Sudi Suresh, President of Private School Management Association. Thank you, sir, for being with us. I would also like to thank, now I would like to welcome Mohammad Monu for the function, for being with us. Thank you, sir. ವಿಶೇಷ ಅತಿಥಿಯಾಗಿ ನಮ್ಮೊಂದಿಗೆ
ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರುವ ಶ್ರೀ ಮೊಹಮ್ಮದ್ ಮೋಹನ್ ರವರು ನಮ್ಮಲ್ಲಿ ಕೊನೆಯ ಕ್ಷಣದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಕೊರಗಪ್ಪ ಶೆಟ್ಟಿಯವರು ರತ್ನಾವತಿಯವರ 2 ಮಕ್ಕಳು. ಆ 2 ಮಕ್ಕಳು ನಮ್ಮ ದೇರ್ಲಕಟ್ಟೆ ಮತ್ತು ಅಂಬ್ಲುಮುಗರಿಗೆ ಒಂದು ವಿದ್ಯಾರತ್ನವಾಗಿ ಅವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಹೆತ್ತವರಿಗೆ ನಾನು ಅವರ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಅವರ ತಮ್ಮನ ಕಾಲೇಜಲ್ಲಿ ಹೋಗಿ ಬಂದದ್ದು. ಹಾಗಾಗಿ ಈ ವಿದ್ಯಾರತ್ನ ಸ್ಕೂಲ್ ದೇರ್ಲಕಟ್ಟೆ ಆದದ್ದು ನಮಗೆ ಈ ಪ್ರದೇಶದ ಎಲ್ಲ ಜಾತಿ ಧರ್ಮದವರಿಗೆ ಒಂದು ಶಾಂತಿಯ ಮೂರ್ತಿಯಾಗಿ, ವಿದ್ಯಾಲಯವಾಗಿ, ಸರ್ವ ಧರ್ಮದ ದೇಗುಲವಾಗಿ ಇಲ್ಲಿ ಎದ್ದು ನಿಂತಿದೆ. ಇದು ನಮಗೆ ಭಾಳಷ್ಟು ಸಂತೋಷ. ಹಾಗಾಗಿ ನಾನು ರವೀಂದ್ರ ಶೆಟ್ಟಿಯವರ ಮೇಲೆ ಎಷ್ಟು ಪ್ರೀತಿ ಈ ಪ್ರದೇಶದ ಮುಸ್ಲಿಂ ಸಮುದಾಯಕ್ಕೆ ಇದೆ ಅಂತ ಹೇಳಿದ್ದು ನಾನು ಸಣ್ಣ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ನಮ್ಮೊಂದು ಪ್ರತಿಭಟನೆ ಮಾಡುವಂಥ ಒಂದು ವ್ಯವಸ್ಥೆ ದೇರ್ಲಕಟ್ಟೆ ಪ್ರದೇಶದ ಜನರು ತೀರ್ಮಾನ ಮಾಡಿದ್ದಾರೆ. ಅದು ಶುಕ್ರವಾರ ಅಂತ ಹೇಳಿ ಮೀಟಿಂಗಲ್ಲಿ ಚರ್ಚೆ ಆಯಿತು. ಆ ಶುಕ್ರವಾರ ದಿವಸ ಅಲ್ಲಿದ್ದಂಥ ಎಲ್ಲ ಮುಸ್ಲಿಂ ಸಮುದಾಯದ ನಾಯಕರುಗಳು ಒಂದೇ ಮಾತು, ವಿದ್ಯಾರತ್ನ ಶಾಲೆಯಲ್ಲಿ ಸ್ಕೂಲ್ ಡೇ ಇದೆ, ಖಂಡಿತವಾಗಿ ಆವತ್ತು ನಾವು ಮಾಡೋದು ಬೇಡ, ಅದು ಸರಿಯಾಗುವುದಿಲ್ಲ ಅಂತ ಹೇಳಿ ಒಂದು ತೀರ್ಮಾನ. ಅದಕ್ಕಾಗಿ ನಾನು ಆ ಸಮುದಾಯಕ್ಕೂ ಈ ಸಮುದಾಯಕ್ಕೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ನಾನು ಖಂಡಿತವಾಗಿ ಅವರನ್ನು ಹೊಗಳುವಂಥ ಪ್ರಶ್ನೆ ಅಲ್ಲ. ಯಾಕೆಂದು ಹೇಳಿದರೆ ಇವತ್ತು ಒಂದು ಸಣ್ಣ ಪ್ರಾಯದಲ್ಲಿ ಒಂದು ಶಾಲೆ ಪ್ರಾರಂಭ ಮಾಡಲಿಕ್ಕೆ ಅಷ್ಟು ಸುಲಭದ ಮಾತಲ್ಲ. ಆದರೆ ಇವತ್ತು ಅಣ್ಣ ತಮ್ಮಂದಿರು 2 ಜನ ಸೇರಿ 2 ಗ್ರಾಮದಲ್ಲಿ ಒಂದು ವಿದ್ಯಾಲಯ ಪ್ರಾರಂಭಿಸಿ ಎಲ್ಲ ಜಾತಿ ಧರ್ಮದವರಿಗೆ ಒಂದೇ ರೀತಿಯಲ್ಲಿ ವಿದ್ಯೆ ಕೊಟ್ಟು ಸರ್ವ ಧರ್ಮರ ಪ್ರೀತಿಯನ್ನು ಗೆಲ್ಲಿಸುವಂಥ ವಿದ್ಯಾಧರ ಶೆಟ್ಟಿಯವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಇವತ್ತು ನಾನು ತಪ್ಪಾಗಿ ಭಾವಿಸಬೇಡಿ, ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಿಮಗೆ ಗೊತ್ತಿರ್ಬೋದು, ಕಷ್ಟದ ಕಾಲದಲ್ಲಿ ನಮ್ಮ ಮುಖ್ಯಮಂತ್ರಿಯವರಿಗೆ ಒಂದು ಸಮಯದಲ್ಲಿ ಸ್ವಲ್ಪ ಕಷ್ಟ ಬಂದ ಒಂದು ಚರಿತ್ರೆ ನಿಮಗೆ ಗೊತ್ತಿರ್ಬೋದು. ಆ ಮುಖ್ಯಮಂತ್ರಿ, ಈಗಿನ ಮುಖ್ಯಮಂತ್ರಿಯವರಿಗೆ ಕಷ್ಟ ಬಂದಾವಾಗ ಅವರ ಬೆನ್ನೆ ಎಂದು ನಿಂತವರು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ರವೀಂದ್ರ ಶೆಟ್ಟಿ ಉಳಿದೋಟ್ರವರನ್ನು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇವತ್ತು ಒಂದು ರಾಜ್ಯದ ಮುಖ್ಯಮಂತ್ರಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಒಬ್ಬ ಯುವ ನಾಯಕನನ್ನು ಹೆಸರು ಕರೆದು ಹೇಳುವುದು, ಈ ಪ್ರದೇಶದ ಯಾವುದೇ ಪಕ್ಷ ಆಗಲಿ ಅದರಲ್ಲಿ ಮಕ್ಷರ ಮಾಡಬಾರ್ದು. ಒಬ್ಬರು ರವೀಂದ್ರ ಶೆಟ್ಟಿ ಅಂತ ಹೇಳಿ ನಾನು 2-3 ಸಲ ನನ್ನ ಸರ್ಕಿಟಲ್ಲಿ ಮಾತಾಡಿದ್ದೇನೆ. ಆ ಮುಖ್ಯಮಂತ್ರಿಯವರು ಇವತ್ತು ಹೆಸರು ಕರೀತಾರೆ. ಇದು ಈ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನಮಗೆ ಹೆಮ್ಮೆ ಅನಿಸುತ್ತದೆ. ಹಾಗಾಗಿ ತುಂಬ ಜನ ಮುಖ್ಯಮಂತ್ರಿ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗಿದ್ದಾರೆ, ಆದರೆ ಹೆಸರು ಹೇಳಿ ಈ ಪ್ರದೇಶದವರನ್ನು ಯಾರನ್ನು ಇದುವರೆಗೆ ಕರೀಲಿಲ್ಲ. ಅದು ಕರೆದದ್ದು ನಮ್ಮ ರವೀಂದ್ರ ಶೆಟ್ಟಿ ಉಳಿದೋಟ್ರವರನ್ನು. ಹಾಗಾಗಿ ಅವರು ಹೆಸರು ಕರೆದೆ ಅಂತ ಹೇಳಿ ಇವತ್ತು ಎತ್ತರಕ್ಕೆ ಹೋಗಿಲ್ಲ, ನಮ್ಮ ಸರ್ಕಾರ ಇದೆ ಅಂತ ಕೆಳಗೆಯೂ ಆಗಲಿಲ್ಲ, ಮುಂಚೆ ಹೇಗಿದ್ದರು ಹಾಗೇನೇ ಇದ್ದಾರೆ. ಹಾಗಾಗಿ ನಮ್ಮ ರವೀಂದ್ರ ಶೆಟ್ಟಿಯವರು ಈ ಪ್ರದೇಶದಲ್ಲಿ ಒಬ್ಬ ಶಾಂತಿಯ ಮೂರ್ತಿಯಾಗಿ ಎಲ್ಲ ಜನರ ಪ್ರೀತಿ ವಿಶ್ವಾಸವನ್ನು ಗೆಲ್ಲಿಸಿದಂಥ ಒಬ್ಬ ವ್ಯಕ್ತಿ. ಹರೇಕದಲ್ಲಿ ಹುಟ್ಟಿದವರು, ನನ್ನ ಹತ್ತಿರದ ಗ್ರಾಮ. ಹಾಗಾಗಿ ರವೀಂದ್ರ ಶೆಟ್ಟಿಯವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಇವತ್ತು ನಮ್ಮ ವಿದ್ಯಾರತ್ನ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಖಂಡಿತವಾಗಿ ಎತ್ತವರು ತಪ್ಪಾಗಿ ತಿಳ್ಕೊಬೇಡಿ, ನನ್ನ ಮಗನ ಡ್ಯಾನ್ಸ್ ಮುಗೀತು, ನಾವು ಹೋಗುವಂತೇಳಿ ಯಾರು ಹೋಗಬಾರ್ದು. ನಿಮ್ಮ ಮಕ್ಕಳ ಡ್ಯಾನ್ಸ್ ಥರನೇ ಹತ್ತಿರದ ಮನೆಯ ಮಕ್ಕಳ ಡ್ಯಾನ್ಸ್ ನೋಡಿಯೇ, ಆ ಕಾರ್ಯಕ್ರಮ ನೋಡಿಯೇ ತಾವೆಲ್ಲರೂ ಹೋಗಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಈ ಶಾಲೆಯ ಎಲ್ಲ ಹೆತ್ತವರು ರವೀಂದ್ರ ಶೆಟ್ಟಿಯವರು ಈ ಶಾಲೆಯ ಮಾಲಕರು ಖಂಡಿತ ಅಲ್ಲ. ಈ ಶಾಲೆಯ ಮಾಲಕರು ಯಾರಂತ ಕೇಳಿದರೆ, ಈ ಶಾಲೆಯ ಮಾಲಕರು ಹೆತ್ತವರು ನೀವು, ಅವರು ಈ ಶಾಲೆಯ ಸೇವಕರು ಮಾತ್ರ, ಮಾಲಕರು ಅವರಲ್ಲ. ಹಾಗಾಗಿ ನಮ್ಮ ಎಲ್ಲ ವಿದ್ಯಾರತ್ನ ಹೆತ್ತವರ ಮಾಲಕರು ನಿಮ್ಮನ್ನೆಲ್ಲರನ್ನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ವಂದಿಸಿ. Konaje Police Station, all our teachers, non-teaching staff, all our well-wishers, parents, and I would also like to thank all the support of all the parents for making this function successful one. Thank you one and all.